ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರು ನಮ್ಮ ಉಚ್ಚಿಲ ಬೋವಿ ಶಾಲೆಯ ಈ ಒಂದು ಸಭಾಂಗಣಕ್ಕೆ ಆಗಮಿಸಿದ್ದಾರೆ. ಉಚ್ಚಿಲ ಬೋವಿ ವಿದ್ಯಾಸಂಸ್ಥೆಗಳು ಹಾಗೂ ಶಾಲಾ ಶತಮಾನೋತ್ಸವ ಆಚರಣಾ ಸಮಿತಿಯ ವತಿಯಿಂದ ಅವರಿಗೆ ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂತಹ ಶ್ರೀ ಎನ್ ಜಿ ಮೋಹನ್ ಹಾಗೂ ಎಲ್ಲ ಗಣ್ಯ ಅತಿಥಿಗಳು ಹರೀಶ್ ಟಿ ಉಚ್ಚಿಲ್, ಶ್ರೀ ಬಾಲಕಾರ್ನವರ್, ಶ್ರೀ ರೋಹಿತಾಶ್ವ ಯು, ಶ್ರೀಮತಿ ಪಾವನ ಕೆ ಕೋಟೆಕರ್, ಶ್ರೀಮತಿ ರೇವತಿ ಡಿ ಉಚ್ಚಿಲ್, ಶ್ರೀಮತಿ ಮೇಘಲತಾ ಉಚ್ಚಿಲ್, ಶ್ರೀಮತಿ ಪೂರ್ಣಿಮಾ ಬಿ, ಶ್ರೀ ನಾರಾಯಣ ಇವರುಗಳು ಸನ್ಮಾನ್ಯ ಸಭಾಪತಿಗಳನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಕರತಾಡನದೊಂದಿಗೆ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬನ್ನಿ. ಶ್ರೀಮತಿ ರೇವತಿ ಡಿ ಉಚ್ಚಿಲ್, ಶ್ರೀಮತಿ ಪಾವನ ಕೆ ಕೋಟೆಕರ್, ಶ್ರೀಮತಿ ಮೇಘಲತಾ ಉಚ್ಚಿಲ್, ಶ್ರೀಮತಿ ಪೂರ್ಣಿಮಾ ಬಿ, ಶ್ರೀಯುತ ಬಾಲಕಾರ್ನವರು, ಹರೀಶ್ ಟಿ ಉಚ್ಚಿಲ್, ಎಲ್ಲ ಆತ್ಮೀಯ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹೆಮ್ಮೆಯ ಉಚ್ಚಿಲ ಬೋವಿ ವಿದ್ಯಾಸಂಸ್ಥೆಗಳು ಹಾಗೂ ಶಾಲಾ ಶತಮಾನೋತ್ಸವ ಸಮಿತಿಯ ಜಂಟಿ ಸಹಯೋಗದಲ್ಲಿ ನಡೆಯುವಂತಹ ಒಂದು ಅಭಿಮಾನದ ಕಾರ್ಯಕ್ರಮ. ಎಲ್ಲರೂ ಆದಷ್ಟು ಮುಂದೆ ಬನ್ನಿ, ವೇದಿಕೆಯ ಮುಂದೆ ಬಂದು ಆಸೀನರಾಗಬೇಕಾಗಿ ವಿನಂತಿ ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಸಭಾಪತಿಗಳು ಮಿಂಚಿನ ಸಂಚಾರದಲ್ಲಿ ಎಷ್ಟು ಕಾರ್ಯಕ್ರಮಗಳಿದೆ ಅಂತ ಅವರಿಗೇ ಗೊತ್ತು. ಎಲ್ಲ ಕಡೆಗೂ ಹೋಗಿ ತಾಳ್ಮೆಯಿಂದ ಭಾಗವಹಿಸಿ, ಕರೆದಲ್ಲೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಹೋಗುವಂತಹ ಈ ಸಂದರ್ಭದಲ್ಲಿ ಅವರಿಗೆ ತಡ ಮಾಡದೆ ಅವರ ಕಾರ್ಯಕ್ರಮವನ್ನು ನಿಶ್ಚಿತ ಅವಧಿಯಲ್ಲಿ ಮುಗಿಸಿಕೊಡುವುದು ನಮ್ಮ ಕರ್ತವ್ಯವೆಂದು ಭಾವಿಸ್ತಾ ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ಮಾಡಲು ಕುಮಾರಿ ತನಿಷ್ಕಾ ಆರ್ ಐಲ್, ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ ಶ್ರೀ ಗಣನಾಥ ಸಿಂಧೂರಾವರ್ಣ ಕರುಣಾ ಸಾಗರ ಕರಿವದನ ಲಂಬೋದರ ಲಕುಮಿಕರ ಸಿದ್ಧಚಾರಣ ಗಣಸೇವಿತ ಸಿದ್ಧಿವಿನಾಯಕ ತೇ ನಮೋ ನಮೋ ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಸಕಲ ವಿದ್ಯಾ ಆದಿ ಪೂಜಿತ ಸರ್ವೋತ್ತಮ ತೇ ನಮೋ ನಮೋ ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ. ವಿಘ್ನ ನಿವಾರಕ ವಿನಾಯಕನನ್ನು ಸ್ತುತಿಸಿಕೊಂಡು ನಮ್ಮ ಮಾಗಣಿ ದೇವರು ಶ್ರೀ ಸೋಮನಾಥನಿಗೆ ನಮಿಸಿಕೊಂಡು ಆರಾಧ್ಯ ಭಗವತಿ ದೇವರನ್ನು ಸ್ಮರಿಸಿಕೊಂಡು ಅವರವರ ದೇವರುಗಳನ್ನೆಲ್ಲರನ್ನು ನಮಿಸಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಂದಂತಹ ಎಲ್ಲ ಅತಿಥಿಗಳನ್ನು, ಅದರಲ್ಲೂ ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಮೇಲೆ ಅಭಿಮಾನವಿಟ್ಟು ಬಂದಂತಹ ಸನ್ಮಾನ್ಯ ಸಭಾಪತಿಗಳು ಶ್ರೀಯುತ ಯು ಟಿ ಖಾದರ್ ಎಲ್ಲರನ್ನು ಸ್ವಾಗತಿಸಲಿಕ್ಕಿದ್ದಾರೆ. ಮೂರೂರ ಬೋವಿ ಮೋಯ ಮಹಾಸಭಾದ ಅಧ್ಯಕ್ಷರು ಶ್ರೀಯುತ ಹರೀಶ್ ಟಿ ಉಚ್ಚಿಲ್. ಉಚ್ಚಿಲ ಬೋವಿ ವಿದ್ಯಾಸಂಸ್ಥೆಗಳು ಹಾಗೂ ಶಾಲಾ ಶತಮಾನೋತ್ಸವ ಆಚರಣಾ ಸಮಿತಿ ಸೋಮೇಶ್ವರ ಉಚ್ಚಿಲ ಇದರ ಸಹಯೋಗದೊಂದಿಗೆ ಮಾನ್ಯ ವಿಧಾನಸಭಾ ಅಧ್ಯಕ್ಷರಾದ ಶ್ರೀ ಯು ಟಿ ಖಾದರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲ ಉಪಸ್ಥಿತರಿರುವಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂಥ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ನಮ್ಮ ಮಾರ್ಗದರ್ಶಕರಾದಂಥ ಶ್ರೀ ಎನ್ ಜಿ ಮೋಹನ್ ಇವರನ್ನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ಉಮೇಶ್ ಉಚ್ಚಿಲ್ ಇವರು ಬಂದು ಶ್ರೀ ಎನ್ ಜಿ ಮೋಹನ್ ಇವರಿಗೆ ಸ್ವಾಗತದ ಗೌರವ ನೀಡಬೇಕಾಗಿ ವಿನಂತಿ. ಶ್ರೀಯುತ ಉಮೇಶ್ ಉಚ್ಚಿಲ್, ಶ್ರೀಯುತ ಸುರೇಂದ್ರ ಉಚ್ಚಿಲ್, ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ಎನ್ ಜಿ ಮೋಹನ್ ಶಾಲಾ ಶತಮಾನೋತ್ಸವವನ್ನು ಬಹಳ ಅದ್ಧೂರಿಯಿಂದ ನಡೆಸಿಕೊಂಡಂತಹ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಎನ್ ಜಿ ಮೋಹನ್ ಇವರಿಗೆ ಸ್ವಾಗತದ ಗೌರವ ಶ್ರೀಯುತ ಸುರೇಂದ್ರ ಉಚ್ಚಿಲ್ ಇವರಿಂದ ವಂದನೆಗಳು. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು
ಹಾಗೂ ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕರ್ನಾಟಕ ವಿಧಾನಸಭೆಯ ಘನ ಅಧ್ಯಕ್ಷರಾದಂಥ ಶ್ರೀಯುತ ಯು ಟಿ ಖಾದರ್ ನಮ್ಮ ಆತ್ಮೀಯ ಕರೆಗೆ ಹೋಗೊಟ್ಟು ನಮ್ಮೊಂದಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಶ್ರೀಯುತ ಯು ಟಿ ಖಾದರ್ ಸನ್ಮಾನ್ಯ ಸಭಾಪತಿಗಳು, ಇವರಿಗೆ ನಮ್ಮ ಸಭಾ ಅಧ್ಯಕ್ಷರು ಶ್ರೀಯುತ ಎನ್ ಜಿ ಮೋಹನ್ ಇವರು ಸ್ವಾಗತದ ಗೌರವ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅವರನ್ನು ಅತ್ಯಂತ ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವಂದನೆಗಳು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕಿರುವಂಥ ನಮ್ಮ ವಿದ್ಯಾಸಂಸ್ಥೆಯ ಸಂಚಾಲಕರಾದ ಶ್ರೀ ರೋಹಿತಾಶ್ವ ನಮ್ಮೊಂದಿಗಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಶಾಲಾ ಸಂಚಾಲಕರು ಶ್ರೀಯುತ ರೋಹಿತಾಶ್ವ ಇವರಿಗೆ ಶ್ರೀಯುತ ಸಚಿನ್ ಉಚ್ಚಿಲ್ ಇವರು ಬಂದು ಸ್ವಾಗತದ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀಮತಿ ಪಾವನ ಕೆ ಕೋಟೆಕರ್, ಅಧ್ಯಕ್ಷರು ಮೂರೂರ ಬೋವಿ ಮೋಯ ಮಹಿಳಾ ಸಭಾ, ಇವರನ್ನು ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ಸುಜಾತ ಪ್ರಕಾಶ್ ಉಚ್ಚಿಲ್ ಇವರು ಬಂದು ಸ್ವಾಗತದ ಗೌರವ ನೀಡಬೇಕಾಗಿ ವಿನಂತಿ. ಶ್ರೀಮತಿ ಪಾವನ ಜೆ ಕೋಟೆಕರ್ ಇವರಿಗೆ ಸ್ವಾಗತದ ಗೌರವ, ವಂದನೆಗಳು. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಮತಿ ರೇವತಿ ಡಿ ಉಚ್ಚಿಲ್, ನಿವೃತ್ತ ಶಿಕ್ಷಕಿ ಹಾಗೂ ಗೌರವ ಅಧ್ಯಕ್ಷರು ಶತಮಾನೋತ್ಸವ ಸಮಿತಿ ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು, ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ಅಮಿತಾ ಉಚ್ಚಿಲ್ ಇವರು ಬಂದು ಸ್ವಾಗತದ ಗೌರವ ನೀಡಬೇಕಾಗಿ ವಿನಂತಿ. ಶ್ರೀಮತಿ ರೇವತಿ ಡಿ ಉಚ್ಚಿಲ್ ಇವರಿಗೆ ವಂದನೆಗಳು. ಶ್ರೀಮತಿ ಅಮಿತಾ ಉಚ್ಚಿಲ್. ಹಾಗೆ ನಮ್ಮ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಮೇಘಲತಾ ಉಚ್ಚಿಲ್ ನಮ್ಮೊಂದಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ಮೇಘಲತಾ ಉಚ್ಚಿಲ್ ಇವರಿಗೆ ಶ್ರೀಮತಿ ಶಾರದಾ ಸೋಮೇಶ್ವರ ಇವರು ಬಂದು ಸ್ವಾಗತದ ಗೌರವ ನೀಡಬೇಕಾಗಿ ವಿನಂತಿ. ಉಚ್ಚಿಲ ಭೂಮಿ ವಿದ್ಯಾಸಂಸ್ಥೆಗಳ ಕನ್ನಡ ಮಾಧ್ಯಮದ ಮುಖ್ಯ ಉಪಾಧ್ಯಾಯಿನಿ ಶ್ರೀಮತಿ ಮೇಘಲತಾ ಉಚ್ಚಿಲ್ ಇವರಿಗೆ ಸ್ವಾಗತ ಗೌರವ. ಶ್ರೀಮತಿ ಶಾರದಾ ಸೋಮೇಶ್ವರ ಇವರಿಂದ ವಂದನೆಗಳು. ಹಾಗೆ ಉಚ್ಚಿಲ ಬೋವಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಅಂತ ಶ್ರೀಮತಿ ಪೂರ್ಣಿಮಾ ಬಿ ಅವರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೀವಿ. ಶ್ರೀಮತಿ ಪೂರ್ಣಿಮಾ ಬಿ ಇವರಿಗೆ ಶ್ರೀಮತಿ ಜಯಶ್ರೀ ಇವರು ಬಂದು ಸ್ವಾಗತದ ಗೌರವ ನೀಡಬೇಕಾಗಿ ವಿನಂತಿ. ಹಾಗೆ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ JCI ಮಂಗಳೂರು ಇದರ ಅಧ್ಯಕ್ಷರಾದಂಥ ಅರುಣ್ ಪಿಂಟೋ, ಉಪಾಧ್ಯಕ್ಷರಾದಂಥ ಧೀರಜ್ ಬಿ ಉದ್ಯ ಇವರು ಉಪಸ್ಥಿತರು. ಹಾಗೆ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಹಾಗೆ ನಮೋ ಮೊಯರ್ ಗ್ಲೋಬಲ್ ಫೌಂಡೇಶನ್ನ ಸೌತ್ ಝೋನ್ ಇದರ ಪದಾಧಿಕಾರಿಗಳು ಉಪಸ್ಥಿತರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಹಾಗೆ ನಮ್ಮ ವಿದ್ಯಾಸಂಸ್ಥೆಯ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಆಡಳಿತ ಮಂಡಳಿಯ ಸದಸ್ಯರು, ಶತಮಾನೋತ್ಸವ ಸಮಿತಿಯ ಸದಸ್ಯರು ಎಲ್ಲರೂ ಉಪಸ್ಥಿತರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮಾಧ್ಯಮ ಮಿತ್ರರಂಥ ಪೋಷಕರು ನಮ್ಮೊಂದಿಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಹಾಗೆಯೂ ಅಡಕ ಭಗವತಿ ಕ್ಷೇತ್ರದ ಅರ್ಚಕರ ಅಚ್ಚಮ್ಮಾರರು ನಮ್ಮೊಂದಿಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಹಾಗೆ ಕಾರ್ಯಕ್ರಮ ಉಪಸ್ಥಿತರಿರುವ ಎಲ್ಲ ಮಾತೆಯರು ಹಾಗೂ ಮಹಿಳೆಯರನ್ನು ಕಾರ್ಯಕ್ರಮ ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರನ್ನು ಬಹಳ ಅಚ್ಚುಕಟ್ಟಾಗಿ ಸ್ವಾಗತಿಸಿದಂತಹ ಮೂರೂರ ಬೋವಿ ಮೋಯ ಮಹಾಸಭಾದ ಅಧ್ಯಕ್ಷರು ಶ್ರೀಯುತ ಹರೀಶ್ ಉಚ್ಚಿಲ್ ಇವರಿಗೂ ಸ್ವಾಗತವನ್ನು ಸಲ್ಲಿಸ್ತಾ ಇವರಿಗೆ ಶ್ರೀ ಕರುಣಾಕರ್ ಕೋಟೆಕರ್ ಇವರು ಬಂದು ಸ್ವಾಗತ ಗೌರವ ನೀಡಬೇಕಾಗಿ ವಿನಂತಿ. ಶ್ರೀಯುತ ಕರುಣಾಕರ್ ಕೋಟೆಕರ್ ಮೂರೂರ ಬೋವಿ ಮೋಯ ಮಹಾಸಭಾದ ಅಧ್ಯಕ್ಷರು ಶ್ರೀಯುತ ಹರೀಶ್ ಟಿ ಉಚ್ಚಿಲ್ ಇವರಿಗೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರದೇ ಸಂಸ್ಥೆಯಲ್ಲಿ ಅವರನ್ನು ಕಾರ್ಯಕ್ರಮಕ್ಕೆ ಸಂಪ್ರದಾಯಬದ್ಧವಾಗಿ ಸ್ವಾಗತಿಸ್ತಾ ಶ್ರೀಯುತ ಕರುಣಾಕರ್ ಉಚ್ಚಿಲ್ ಇವರಿಂದ ಸ್ವಾಗತ ಗೌರವ. ಹಾಗೆ ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಯ ಕಾರ್ಯದರ್ಶಿ ಶ್ರೀಯುತ ನಾರಾಯಣ್ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀಯುತ ನಾರಾಯಣ್ ಅವರನ್ನು ಸ್ವಾಗತಿಸ್ತಾ ಎಲ್ಲರನ್ನು ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ತಮಗೆಲ್ಲ ತಿಳಿದ ಹಾಗೆ ಇದೊಂದು ನಮ್ಮ ಅಭಿಮಾನ ಪ್ರೀತಿಯನ್ನು ತೋರಿಸುವಂತಹ ಒಂದು ಅಭಿನಂದನಾ ಕಾರ್ಯಕ್ರಮ. ನಮ್ಮವರಾಗಿ, ನಮ್ಮ ಶಾಸಕರಾಗಿ, ಈ ಕ್ಷೇತ್ರದಲ್ಲಿ ಸಚಿವರಾಗಿ ಅನೇಕ ದಾಖಲೆಗಳ ಕೆಲಸ ಮಾಡಿದಂತಹ ನಮ್ಮ ಶ್ರೀಯುತ ಯು ಟಿ ಖಾದರ್ ಅವರು ಈಗ ಅತ್ಯಂತ ಉನ್ನತ ಪದವಿಗೆ ಅಂದರೆ ಸಭಾಪತಿಯ ಸ್ಥಾನಕ್ಕೆ ಈ ಸಲ ಅವರು ಆಯ್ಕೆಗೊಂಡು
ಅವಿರೋಧವಾಗಿ ಆಯ್ಕೆಗೊಂಡು ಆ ಸ್ಥಾನವನ್ನು ಬಹಳ ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದಾರೆ. ತಾನು ಏನು ಎನ್ನುವುದನ್ನು ಎಲ್ಲ ಕಡೆಯಲ್ಲೂ ತೋರಿಸಿಕೊಟ್ಟಂತಹ ಅವರು ಇದೀಗ ಸಭಾಪತಿಯ ಸ್ಥಾನದಲ್ಲೂ UT ಖಾದರ್ ಅಂದರೆ ಹೀಗೆ ಎನ್ನುವಂತಹ ಒಂದು ಆದರ್ಶ ನಡೆಯನ್ನು ತೋರಿಸ್ತಾ ಇದ್ದಾರೆ. ಈಗ ಅವರನ್ನು ಅಭಿನಂದಿಸುವ ಮೊದಲು ಅವರ ಬಗ್ಗೆ ಅಭಿನಂದನಾ ನುಡಿಗಳನ್ನು ಆಡಲಿಕ್ಕಿದ್ದಾರೆ ಮೂರು ರಬೋವಿ ಶಿಕ್ಷಣ ಸಂಸ್ಥೆಗಳ ಶಾಲಾ ಸಂಚಾಲಕರು ಶ್ರೀಯುತ ರೋಹಿತ ಶ್ವ ಯು. ಇವತ್ತು ನಮ್ಮ ಊರ ಎಲ್ಲ ಸಮಾಜದ ವಿಶೇಷವಾಗಿ ಬೋವಿ ಸಮಾಜದವರ ಅಭಿನಂದನೆಯನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದಂಥ ನಮ್ಮ ಆತ್ಮೀಯ ಶಾಸಕರಾದಂಥ ಶ್ರೀಯುತ UT ಖಾದರ್ ಅವರೇ, ಈಗ ಸಭಾಧ್ಯಕ್ಷರಾದ ಹಾಗೆ ಶತಮಾನ ಆಚರಣಾ ಸಮಿತಿ ಅಧ್ಯಕ್ಷರಾದಂಥ NG ಮೋಹನ್ರವರೇ, ಮೂರು ರಬೋವಿ ಮಹಾಸಭೆಯ ಅಧ್ಯಕ್ಷರಾದಂಥ ಹರೀಶ್ ಟಿ ಉಚ್ಚಿಲ್ರವರೇ, ಗ್ಲೋಬಲ್ ಮೂರು ರಬೋವಿ ಮಹಿಳಾ ಸಂಘದ ಅಧ್ಯಕ್ಷರಾದಂಥ ಪಾವನರವರೇ, ನಮ್ಮ ಎಲ್ಲರ ಗುರುಗಳಾದಂಥ ಪ್ರೀತಿಯ ರೇವತಿ ಟೀಚರ್ರವರೇ, ಎರಡೂ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರೇ ಹಾಗೂ ಇವತ್ತು ಇಲ್ಲಿ ಬಂದು ಸೇರಿರುವಂತಹ ನಮ್ಮ ಬೋವಿ ಸಮಾಜದ ಹಿರಿಯರೇ, ಗೌರವಾನ್ವಿತ ನಮ್ಮ ಅಚ್ಚಮಾರರೇ, ಎಲ್ಲ ಸಮಾಜದ ಎಲ್ಲ ಗಣ್ಯರೇ, ಬಹುಶಃ ನನಗೆ ಒಂದು ಯೋಗ ಇವತ್ತು ಬಂದಿದೆ ನಮ್ಮ ಖಾದರ್ ಸರ್ರನ್ನು ಅಭಿನಂದಿಸಲಿಕ್ಕೆ. ಯಾಕೆಂತ ಹೇಳಿದರೆ, ಈ ಮೊದಲು ನಮಗೆ ಶಾಸಕರಾಗಿದ್ದರು, ನಾವು ಯಾವತ್ತೂ ಅವ್ರ ಹತ್ರ ಮಾತಾಡ್ತಿದ್ದೇವೆ, ಯಾವ ಸಮಯದಲ್ಲಿ ರಾತ್ರಿ 12 ಗಂಟೆಗೂ ಫೋನ್ ಮಾಡ್ತಿದ್ದೆವು, ಮಾತಾಡ್ತಿದ್ದೆವು. ಆದರೆ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ನನಗೆ ಅವಕಾಶಗಳು ಸಿಗಲಿಲ್ಲ. ನಮಗೆ ಈಗ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುವಂಥ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಭಾಗ್ಯ ಅಂತೇಳಿ ನಾನು ತಿಳ್ಕೊಳ್ತೇನೆ. ಯಾಕೆಂತ ಹೇಳಿದರೆ, ಇವತ್ತು ನಮ್ಮ ರಾಜ್ಯದ ಗೌರವದ ಸ್ಥಾನದಲ್ಲಿರುವವರು, ಅತಿ ಗೌರವದ ಸ್ಥಾನದಲ್ಲಿರುವಂತಹ ವ್ಯಕ್ತಿ ನಮ್ಮ ಕ್ಷೇತ್ರದ ಶಾಸಕರು, ನಮ್ಮ ಆತ್ಮೀಯರು, ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಸಹಕಾರವನ್ನು ನಮಗೆ ಕಾಲಕ್ಕೆ ಒದಗಿಕೊಡುವಂತಹ ಒಂದು ವ್ಯಕ್ತಿ. ಹಾಗಾಗಿ ಇದು ನನ್ನ ಯೋಗ, ಇದು ನಮ್ಮ ಯೋಗ ಅಂತ ನಾನು ಬಯಸ್ತಾ ಇದ್ದೇನೆ. ಇವರು ನಮಗೆಲ್ಲ ತಿಳಿದ ಹಾಗೆ ಬಹಳ ಸರಳ ವ್ಯಕ್ತಿತ್ವ, ಸೌಜನ್ಯತೆ, ಬಹುಶಃ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಆತ್ಮೀಯವಾಗಿ ಒಂದು ಗೌರವವನ್ನು ಕೊಡುವಂತಹ ವ್ಯಕ್ತಿ ನಮ್ಮ UT ಖಾದರ್ ಅವರು. ಇದು ಇವರ ಗುಣ. ಹಾಗೆಯೇ ಎಲ್ಲ ಪ್ರದೇಶಗಳಲ್ಲಿ, ಇಡೀ ರಾಜ್ಯದಲ್ಲಿಯೂ ಕೂಡ ಇವತ್ತು ಒಬ್ಬ ಶ್ರೇಷ್ಠ ನಾಯಕನಿದ್ರೆ, ಒಬ್ಬ ನಿಷ್ಠಾವಂತ ನಾಯಕ, ಒಬ್ಬ ಸಮಾಜಮುಖಿ ಕೆಲಸ ಮಾಡುವಂತಹ ನಾಯಕನಿದ್ರೆ ಪ್ರಪ್ರಥಮವಾಗಿ ಗುರುತಿಸಿಕೊಳ್ಳುವಂಥದ್ದು ನಮ್ಮ ಕ್ಷೇತ್ರದ ಶಾಸಕರಾದಂತಹ ಶ್ರೀಯುತ UT ಖಾದರ್ ಅವರು. ಖಂಡಿತವಾಗಿಯೂ ಇವರ ಗುಣಗಳಿಂದಲೇ ಇವರು ಈ ರೀತಿಯ ಒಂದು ಸ್ಥಾನವನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಇವತ್ತು ನಮ್ಮ ರಾಜ್ಯದ ಸಭಾಪತಿಗಳು, ನಾವೆಲ್ಲ ಸಭಾಪತಿಗಳು ಅಂತ ಇವತ್ತು ನಾವು ಯಾರನ್ನು ಕೂಡ ಬಹಳ ಹತ್ತಿರದಿಂದ ನೋಡಿದವರಲ್ಲ. ವಿಧಾನಸೌಧಕ್ಕೆ ಹೋದ್ರು ಕೂಡ ಸಭಾಪತಿ ಹತ್ರ ಹೋಗ್ಬೇಕಿದ್ರೆ 4-5 ಗನ್ಮ್ಯಾನ್ಗಳನ್ನು ದಾಟಿ ಹೋಗ್ಬೇಕಿತ್ತು, ಎಷ್ಟು ಪರಿಚಯ ಇದ್ರೂ ಕೂಡ. ಆದರೆ ಇವತ್ತು ನಮ್ಮ ಹತ್ತಿರದಲ್ಲೇ ಇದ್ದಾರೆ. ನಮ್ಮ ಇಡೀ ರಾಜ್ಯದ 2 ಶಾಸನ ಸಭೆಗಳನ್ನು ನಿಯಂತ್ರಿಸುವಂತಹ ಒಂದು ವ್ಯಕ್ತಿ. ನಮ್ಗೆ ಇನ್ನೂ ಸಂತೋಷ ಏನಂತ ಹೇಳಿದರೆ, 2 ವರ್ಷಗಳ ಹಿಂದೆ ನಮ್ಮ ಶತಮಾನ ಸಮಿತಿಯ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿದ್ದರು ಇವರು. ನಮಗೆ ಆ ಸಂದರ್ಭದಲ್ಲಿ ಇಲ್ಲಿ ಈ ಒಂದು ಸಭಾಭವನಕ್ಕೆ ರೂಪಾಯಿ 10 ಲಕ್ಷವನ್ನು ಶಾಸಕರ ನಿಧಿಯಿಂದ ಕೊಟ್ಟು ಇವತ್ತು ಈ ರೀತಿಯ ಸೌಂದರ್ಯೀಕರಣ ಮಾಡಲಿಕ್ಕೆ ಕೂಡ ನಮಗೆ ಅನುಕೂಲವನ್ನು ಮಾಡಿಕೊಟ್ಟವರು ಇವತ್ತು ಈ ಸ್ಥಾನದಲ್ಲಿದ್ದಾರೆ. ಆದುದರಿಂದ ನಮಗೆ ಬಹಳ ಸಂತೋಷವಾಗ್ತಾ ಇದೆ ಅವರನ್ನು ಇಲ್ಲಿ ನಾವು ಗೌರವಿಸಲಿಕ್ಕೆ ಮತ್ತು ಅವರನ್ನು ಅಭಿನಂದಿಸಲಿಕ್ಕೆ. ತನ್ನ ಕ್ಷೇತ್ರದಲ್ಲಿ ಎಲ್ಲ ಮತಗಳು, ಎಲ್ಲ ಜಾತಿ, ಯಾವುದೇ ಧರ್ಮ, ಯಾವುದೇ ಪಂಗಡ ಇದ್ರೂ ಕೂಡ ಎಲ್ಲರೊಂದಿಗೆ ಸೌಹಾರ್ದತೆಯಿಂದ ಇರುವಂಥ ಒಬ್ಬೊಬ್ಬ ರಾಜಕಾರಣಿ ಅಂತ ಹೇಳಿದರೆ ಇವತ್ತು ನಮ್ಮ UT ಖಾದರ್ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇವರಿಗೆ ವಿರೋಧಿಗಳೇ ಇಲ್ಲ. ಇದ್ರೂ ರಾಜಕೀಯ ವಿರೋಧಿಗಳು ಇರಬಹುದು, ಅದು ರಾಜಕೀಯವಾದಂಥ ವಿರುದ್ಧ. ಮೊನ್ನೆ ಯಾವುದೋ ಒಂದು ಟಿವಿಯಲ್ಲಿ ನಾನು ನೋಡಿದೆ, ಚಂದನ್ ಶರ್ಮಾರೊಟ್ಟಿಗೆ ಒಂದು ಸಂದರ್ಶನ ಇತ್ತು. ಆಗ ಅವರು ಪ್ರಶ್ನೆ ಹಾಕಿದ್ರು, ನಿಮ್ಮ ಬಗ್ಗೆ ಟ್ರೋಲ್ ಮಾಡ್ತಾರೆ ಅಂತ ಹೇಳಿಕೊಂಡು. ಅದಕ್ಕೆ ಬಹಳ ಸರಳವಾದಂಥ ಒಂದು ಉತ್ತರ ಕೊಟ್ಟವನು. ಬಹಳ ಸಂತೋಷವಾಯಿತು ನನಗೆ ಅದನ್ನು, ಆ ಸಂದರ್ಶನವನ್ನು ನೀಡಿ. ಟ್ರೋಲ್ ಮಾಡುವುದರಿಂದ ನಾನು ಇನ್ನೂ ಬಹಳ ದೊಡ್ಡ ಜನ ಆಗ್ತೇನೆ ಅಂತ. ಟ್ರೋಲ್ ಅಂದರೆ ಅರ್ಥ ಆಯ್ತಲ್ಲ, ಇವರ ಬಗ್ಗೆ ಕಮೆಂಟ್ಗಳನ್ನು ಮಾಡುವಂಥದ್ದು, ಅವರು ಹಾಗೆ ಹೀಗೆ ಅಂತೇಳಿ. ಸೊ ಇವರ ಉತ್ತರ ಏನು ಅಂತ ಹೇಳಿದ್ರೆ, ರಾಜ್ಯದ ಜನತೆ ನೋಡಿದೆ, ಟ್ರೋಲ್ಗಳು ಬಂದಷ್ಟು ನಾನು ಬಹಳ ಪರಿಪೂರ್ಣನಾಗ್ತಾ ಇದ್ದೇನೆ, ಇನ್ನಷ್ಟು ತಪ್ಪುಗಳನ್ನು ಮಾಡದಾಗೆ ಅಥವಾ ಇನ್ನಷ್ಟು ಕಲಿಕೆಗಳನ್ನು ನಾನು ಅವರಿಂದ ಕಲಿತಾ ಇದ್ದೇನೆ ಎಂಬ ಒಂದು ಉತ್ತರವನ್ನು ಕೊಟ್ಟಿದ್ದೆ. ಅಲ್ಲ ಸರ್, ನೀವು ಕೊಟ್ಟಿದ್ದೀರಿ. ಬಹಳ ನನಗೆ ಅದು ಕೂಡ ಏನಾಯ್ತು ಒಂಥರ, ನನಗೂ ಒಂದು ಅದರಲ್ಲಿ ಆಯಿತು. ಟ್ರೋಲ್ಗಳು ಸಾಮಾನ್ಯವಾಗಿ ಸಾರ್ವಜನಿಕ ಜೀವನದಲ್ಲಿ ಟ್ರೋಲ್ಗಳು ಬಂದೇ ಇರ್ತವೆ.
ಕೆಟ್ಟ ಇದನ್ನು ಕೇಳಬೇಕಾಗ್ತದೆ. ಆದರೆ ಅದನ್ನು ಸ್ವೀಕರಿಸುವಂತಹ ಒಂದು ಭಾವನೆ ಇದೆಯಲ್ಲ, ಅದು ಬಂದರೆ ಹಾಗೆ ಇದ್ದರೆ ನಾನು ಇನ್ನೂ ಪರಿಪೂರ್ಣನಾಗ್ತೇನೆ ಎಂಬ ಒಂದು ಮಾತನಾಡಿದ್ದು ಅದು ಬಹಳ ಒಂದು ನನಗೆ ಕೂಡ ಅದು ಒಂದು ಮೆಚ್ಚತಕ್ಕಂತಹ ವಿಷಯವಾಗಿದೆ. ಹಾಗಾಗಿ ಎಲ್ಲರೊಂದಿಗೆ ಸೌಹಾರ್ದತೆಯಿಂದ ಎಲ್ಲರೊಂದಿಗೆ ಪ್ರೀತಿಯಿಂದ ಆದಷ್ಟು ತಮ್ಮಿಂದ ಆಗುವಂಥ ಕೆಲಸಗಳನ್ನು, ಉದಾಹರಣೆಗೆ ನಮ್ಮ ಕಡಲ ಕೊರೆತದ ಬಗ್ಗೆ ನಾವು ಏನು ಬೇಕಾದರೆ ಮಾತಾಡ್ತೇವೆ. ಆದರೆ ಇವತ್ತು ಒಂದಷ್ಟು ಮನೆಗಳು ಉಳಿದಿದ್ರೆ ಅದು ನಮ್ಮ ಶಾಸಕರ ಅವಧಿಯಲ್ಲಿ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಅದಕ್ಕೆ ಅದು ಕಲ್ಲು, ಅದು ಸಮುದ್ರಕ್ಕೆ ಹಾಕಿದ ಕಲ್ಲು ಸಮುದ್ರಕ್ಕೆ ಹೋಗ್ತದೆ, ನಮ್ಗೆಲ್ಲರಿಗೂ ಗೊತ್ತಿದೆ. ಆದರೆ ಒಂದು ಮನೆಯನ್ನು ಉಳಿಸಬೇಕು, ಒಂದು ಮೀನುಗಾರರ ಬಡವರು ಕಟ್ಟಿದಂಥ ಒಂದು ಕಷ್ಟದಲ್ಲಿ ಕಟ್ಟಿದಂಥ ಒಂದು ಮನೆಯನ್ನು ಉಳಿಸಬೇಕೆಂಬ ಒಂದು ದೃಷ್ಟಿಯಿಂದ ತಾತ್ಕಾಲಿಕವಾಗಿ 10 ಕಲ್ಲು ಹಾಕಿದರೂ ಕೂಡ ಅವರ ಒಂದು ಗೋಡೆ ನಿಲ್ತದೆ ಅಲ್ಲಿ. ಬಹುಶಃ ಅವನಿಗೆ ಆ ಗೋಡೆ ಹೋದರೆ ಮೀನುಗಾರ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಂತ ಜೀವನವನ್ನು ನಡೆಸುವಂತ ನಮ್ಮ ಮೀನುಗಾರ ಸಮುದಾಯ ಇದೆ. ಹಾಗಾಗಿ ತುರ್ತು ಕಾಮಗಾರಿಗಳನ್ನು ನಡೆಸಿ ಆದಷ್ಟು ಮನೆಗಳನ್ನು ಉಳಿಸುವಲ್ಲಿ ಸಹಕಾರಿಯಾಗಿದ್ದಾರೆ. ಆಮೇಲೆ ದೊಡ್ಡ ಒಂದು ಯೋಜನೆಯನ್ನು ಕೂಡ ತಂದಿದ್ದಾರೆ. ಆದ್ದರಿಂದ ಉಚ್ಚಿಲ ಎಂಬ ಪ್ರದೇಶ ಇವತ್ತು ಈ ಭಾಗದಲ್ಲಿ ಆ ರಸ್ತೆಯಿಂದ ಆಚೆ ಉಳಿಬೇಕಿದ್ರೆ ಅದು ತಮ್ಮ ಶಾಸಕರ ಅನುದಾನದಿಂದ ಅಥವಾ ತಮ್ಮ ಶಾಸಕರ ಆ ಕಾಲದಲ್ಲಿ ಆ ಸಮಯದಲ್ಲಿ ಆದದ್ದು ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಾನು ಕೂಡ ಅದೇ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದೆವು. ನಾವು ಎಷ್ಟೋ ಸಲ ರಾತ್ರಿ ಫೋನ್ ಮಾಡಿದ್ದುಂಟು, ಕೆಲವೊಮ್ಮೆ ಅವರ ಹತ್ರ ಬಿಸಿಯಾಗಿ ಮಾತಾಡಿದ್ದುಂಟು, ಕಲ್ಲು ಹಾಕ್ತಾರ ಇಲ್ವಾ ಅಂತ. ಅಂದರೆ ನಮಗೆ ದೃಷ್ಟಿಯನ್ನು ನಮ್ಮ ಮನೆ ಹೋಗಬಾರ್ದು, ನಾವು ಕಟ್ಟಿದ್ದೇವೆ ಅಲ್ಲಿ. ಯಾಕಂದರೆ ನಾವು ಅಲ್ಲೇ ಹುಟ್ಟಿ ಬೆಳೆದವರು. ನಮಗಿರುವಂಥ ಅದು ಈಗ CRZ ಅದೆಲ್ಲ ಆಗಿದೆ. ನಮ್ಮ ಮನೆ ಕಟ್ಟುವಾಗ ಅಥವಾ ಹಿರಿಯರ ಮನೆ ಕಟ್ಟುವಾಗ ಯಾವುದೇ CRZ ಕಾನೂನು ಇರಲಿಲ್ಲ. 1992ರಲ್ಲಿ CRZ ಬಂತು. ಆಮೇಲೆ ನೀವು ಅಲ್ಲಿಂದ ನೀವು ಯಾಕೆ ಮನೆ ಕಟ್ಟಿದ್ದು ಅಂತ ಇಡೀ ಊರಲ್ಲಿ ಪ್ರಶ್ನೆ ಆಗ್ತಾ ಇತ್ತು. ಸ್ವಾಮಿ, ನಾವು ಮೀನುಗಾರರು ಅಲ್ಲೇ ಕಟ್ತಾ ಇದ್ದು ನಾನು ಅದನ್ನು ಅವರಿಗೆ ಮನವರಿಕೆ ಮಾಡಿದೆ. ನಾವು ಮೀನುಗಾರರು ಮತ್ತೆ ಹೇಳಬೇಕು, ಗುಡ್ಡೆಗೆ ಹೋಗ್ಬೇಕಾ? ಅಗತ್ಯ ಇಲ್ಲ, ನಾವು ಅಲ್ಲೇ ಇರಬೇಕು. ನಾವು ದಿನ ಸಮುದ್ರವನ್ನು ನೋಡಿ ಬರ್ತಾ ಇರಬೇಕು. ಅಲ್ಲಿ ಗಾಳಿ ಹೇಗೆ ಬರ್ತದೆ, ಮಳೆ ಹೇಗೆ ಬರ್ತದೆ, ಯಾವ ರೀತಿಯಲ್ಲಿ ಮೀನುಗಳು ಬರ್ತಾ ಇದೆ, ಯಾವ ರೀತಿಯ ವಾತಾವರಣ ಇದೆ ಎಂಬುದನ್ನು ನಾವು ಅಲ್ಲೇ ಕೂತ್ಕೊಂಡು ನೋಡಬೇಕಾಗ್ತದೆ. ಈಗ ಕೆಲವರಿಂದ ನೀವು ಮನೆ ಬಿಟ್ಟು ಹೋಗಿ ಎಲ್ಲಿ ಹೋಗ್ಬೇಕು ಸರ್? ನಾವು ಖಂಡಿತವಾಗಿ ನಾವು ಅಲ್ಲಿಂದ ಮೀನುಗಾರರನ್ನು ನಾವು ಖಂಡಿತವಾಗಿ ನೀವು ಅಲ್ಲಿಂದ ತೆಗೆಯುವಂಥ ಪ್ರಯತ್ನ ಮಾಡಬೇಡಿ. ಯಾಕಂದ್ರೆ ನಿಮ್ಗೆ 5 ಸೆನ್ಸ್ ಒಳಗೆ ಕೊಡ್ತೇವೆ, 10 ಸೆನ್ಸ್ ಒಳಗೆ ಕೊಡ್ತೇವೆ. ಸಾಧ್ಯ ಉಂಟಾ ನಮಗೆ? ದೂರ ಗಂಟೆ ಅಥವಾ ಇನ್ಯಾವುದೋ ಕಡೆಗಳಲ್ಲಿ ನಮಗೆ ಮನೆ ಮಾಡಿಕೊಟ್ರೆ ನಾವು ಮೀನುಗಾರಿಕೆ ಮಾಡುವಂಥದ್ದು ಹೀಗೆ ಸಾಂಪ್ರದಾಯಿಕವಾದಂಥ ಮೀನುಗಾರಿಕೆ ನಮ್ಮಲ್ಲಿ ಇವತ್ತು ನಡೀತಾ ಉಂಟು. ಹಾಗಾಗಿ ಶಾಸಕರ ಒಂದು ಧೈರ್ಯ, ಶಾಸಕರ ಒಂದು ಬಲ ಇದ್ದ ಕಾರಣಕ್ಕೆ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಸರ್. ಈ ಸಂದರ್ಭದಲ್ಲಿ ನೀವು ನಮಗೆ ಕೊಟ್ಟಂತ ಮೊದಲು ಕೊಟ್ಟಂತ ಎಲ್ಲ ವ್ಯವಸ್ಥೆಗಳಿಗೆ ನಾವು ಎಲ್ಲ ಸಮಾಜದವರ ಪರವಾಗಿ ನಿಮಗೆ ಇವತ್ತು ಆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕೆಲವೊಂದ್ಸಲ ನಮಗೂ ಅನಿಸ್ತದೆ, ಯಾಕಂದ್ರೆ ನಾವು ಅವರಿಗೆ ಬಹಳ ತೊಂದರೆ ಕೊಡ್ತಾ ಇದ್ದೇವೆ ಅಂತ. ದಿನದಲ್ಲಿ 1000, 600, 700, 800, 1000 ಮಂದಿ ಅವರನ್ನ ಇವತ್ತು ಭೇಟಿ ಆಗ್ತಾ ಇದ್ದಾರೆ. ಅದೇ ಚಂದನದಲ್ಲಿ ಪ್ರಶ್ನೆ ಹಾಕಿದ್ರು, ಎಲ್ಲದಕ್ಕೂ ಉತ್ತರ ಕೊಡ್ಬೇಕು. ನಮಗೆ 4 ಮಂದಿ ಕೇಳಿದಾಗ ಅತಿ ಚಂದ ಬಂದು ಮಾತಾಡಿದಾಗ ನಮಗೆ ಸಿಟ್ಟು ಬರ್ತದೆ, ಹೋಗ್ಮಾನೆ ಅಂತ ತಿಳ್ಕೊಂಡು. ಹಾಗೆಲ್ಲ ಅಷ್ಟು ಮಂದಿಯನ್ನ ಕೂತ್ಕೊಳಿಸಿ ಅಥವಾ ಅಷ್ಟು ಮಂದಿಯನ್ನ ನೋಡಿಕೊಂಡು ಏನಪ್ಪ ನಿಮ್ಮ ಸಮಸ್ಯೆ, ಎಟ್ಲೀಸ್ಟ್ ಕೇಳುವಂತ ಒಂದು ಸೌಜನ್ಯ ಆದ್ರೆ ಇವರಿಗಿದೆ. ಎಷ್ಟು ಸಮಯ ಆಗಲಿ ಎಷ್ಟೇ ಆಗಲಿ. ಈಗ ನಾವು ಆಗ 3 ಗಂಟೆ ಸಮಯ ಕೊಟ್ಟಿದ್ದೇವೆ, ಬಂದದ್ದು 5 ಗಂಟೆಗೆ, 2 ಗಂಟೆ ಅಲ್ವಾ? ತಾಳ್ಮೆ ತಪ್ಪಿದೆ ನಮ್ಮಲ್ಲಿ. ಆದರೆ ಅವರ ತಾಳ್ಮೆ ಹೇಗಿರಬೇಕು ನಾವು ಸ್ವಲ್ಪ ಆಲೋಚನೆ ಮಾಡುವ. ಅವರೊಂದು ಶಾಸಕರಾಗಿರುವಾಗ ಅಥವಾ ಒಂದು ವಿಧಾನಸಭಾ ಅಧ್ಯಕ್ಷರಾಗಿರುವಾಗ ಎಲ್ಲ ಕಡೆಯಲ್ಲಿ ಇಂಥ ಕಾರ್ಯಕ್ರಮಗಳನ್ನ ನಡೆಸ್ತಾ ಇರ್ತಾರೆ. ಯಾರು ಕರೆದಾಗ ನಾನು ಬರೋದಿಲ್ಲ ಅಂತ ಹೇಳಲಿಕ್ಕೆ ಆಗ್ತದೆ? ಹೇಳಿದ್ರೆ ಏನಾಗ್ತದೆ? ಅದಕ್ಕೆ ಬೇರೆ ವಿಷಯಗಳು ಬರ್ತವೆ. ಹಾಗಾಗಿ ಎಲ್ಲರಿಗೂ ಸಮಯವನ್ನು ಕೊಡ್ತಾ ಬರ್ತಾರೆ. ಆ ಸಮಯಕ್ಕೆ ಸರಿಯಾಗಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅಲ್ಲಿ ಮುಟ್ಟಿರ್ತಾರೆ. ಈಗ ಬಹುಶಃ ಇಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಗೊತ್ತಿಲ್ಲ, ಎಷ್ಟು ಕಾರ್ಯಕ್ರಮ ಇದೆ ಗೊತ್ತಿಲ್ಲ, ಇನ್ನೊಂದು 4 ಕಾರ್ಯಕ್ರಮ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಷ್ಟು ಒಂದು ಒತ್ತಡದ ಮಧ್ಯೆಯೂ ಕೂಡ ಇವತ್ತು ಕೂತ್ಕೊಂಡು ನಮ್ಮೊಟ್ಟಿಗೆ ನಗುಮುಖದಿಂದ ನಮ್ಮ ಆ ಅಭಿನಂದನಾ ಕಾರ್ಯಕ್ರಮವನ್ನು ಸ್ವೀಕರಿಸಿ ಬಂದಿದ್ದೀರಿ ಸರ್. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಿಮ್ಮ ಕರ್ತವ್ಯಗಳು, ನಿಮ್ಮ ಕೆಲಸಗಳು ನೀವು ಹಿಂದೆ ಶಾಸಕರಾಗಿದ್ದಾಗ ಹೇಗೆ ಮಾಡಿದ್ದೀರಾ ಸರ್, ಅದೇ ರೀತಿ ನಮಗೆ ಸೇವೆ ಬೇಕು. ನೀವು ಉನ್ನತ ಸ್ಥಾನದಲ್ಲಿದ್ದೀರಿ. ನಮಗೆ ಮೊದಲೊಂದು ಏನಿತ್ತು ಅಂತ ಹೇಳಿದ್ರೆ, ಯಾವಾಗ ಬೇಕಾದರೂ ನಾವೊಂದು ನಿಮ್ಮ ಕರೆ ಮಾಡಿದಾಗ ನಮಗೆ ನೀವು ಉತ್ತರವನ್ನು ಅಥವಾ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ನಮ್ಮೊಟ್ಟಿಗೆ ಇರ್ತಾ ಇದ್ದೀರಿ. ಇವಾಗ ಸ್ವಲ್ಪ ಏನೋ ಎಡವಟ್ಟು ಆಗ್ತದೆ ಅಂತ ನನ್ನ ಅನಿಸಿಕೆ, ಬಟ್ ಆಗೋದಿಲ್ಲ. ನಿಮ್ಮ ಆಪ್ತ ಸಹಾಯಕರು ನಮಗೆ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಈಗಲೂ ನಡೆಸ್ತಾ ಇದ್ದಾರೆ. ಆದರೂ ಕೂಡ ನಿಮ್ಮ ಅದೇ ಜವಾಬ್ದಾರಿಗಳು, ಅದೇ ಕೆಲಸಗಳು ಇನ್ನೂ ಕೂಡ ಮುಂದುವರಿಸ ನಮ್ಮ ಎಲ್ಲರ ಒಂದು ಸಹಕಾರ ನಿಮಗೆ ಇದೆ. ಆದುದರಿಂದ ಇಷ್ಟಕ್ಕೆ ನಾನು ಮುಗಿಸ್ತಾ ಇದ್ದೇನೆ.
ನಿಮಗೆ ನಮ್ಮ ಮೂರೂರ ಬೋವಿ ಮಹಾಸಭೆ ಹಾಗೂ ಎಲ್ಲ ನಮ್ಮ ಶತಮಾನ ಆಚರಣಾ ಸಮಿತಿಯ ಸದಸ್ಯರುಗಳು, ಅಧ್ಯಕ್ಷರುಗಳು ಎಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ತುಂಬು ಹೃದಯದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಸರ್. ಧನ್ಯವಾದಗಳು. ಈಗ ಇದೇ ಸಂದರ್ಭದಲ್ಲಿ ನಮ್ಮ ಶತಮಾನ ಆಚರಣಾ ಸಮಿತಿಯಿಂದ ನಮ್ಮ ಉಚ್ಚಿಲ ಬೋವಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಳೆದ 2022-23 ಸಾಲಿಗೆ 625 ಅಂಕಗಳಲ್ಲಿ 622 ಅಂಕಗಳನ್ನು ಗಳಿಸಿ ತಾಲೂಕಿಗೆ ಪ್ರಥಮ, ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಗಳಿಸಿದಂಥ ಆಯುಷ ಇದ್ದಾಳೆ. ಅವರಿಗೆ ಒಂದು ಅಭಿನಂದನೆಯನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕುಮಾರಿ ಆಯಿಷಳ ತಂದೆ ತಾಯಿ ಇದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. SSLCಯಲ್ಲಿ ಶಾಲೆಗೆ ಟಾಪರ್ ಆಗಿ, ತಾಲೂಕಿಗೆ ಟಾಪರ್ ಆಗಿ, ಜಿಲ್ಲೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಂತಹ ಈ ಕುಮಾರಿ ಆಯಿಷನ ಮುಂದಿನ ಭವಿಷ್ಯ ಉಜ್ವಲವಾಗಲಿ. ಶ್ರೀದೇವರ ಅನುಗ್ರಹದಿಂದ ಇನ್ನಷ್ಟು ವಿದ್ಯಾಮಾತೆಯ ಆ ಒಂದು ಒಲಿದು ಅವರ ಯಾವ ಒಂದು ಗುರಿ ಇದೆಯೋ ಆ ಗುರಿಯನ್ನು ಸಾಧಿಸುವಲ್ಲಿ ಅವರು ಸಫಲರಾಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಅವರಿಗೆ ಅಭಿಮಾನದ ಅಭಿನಂದನೆಗಳು. ಎಲ್ಲರ ಪರವಾಗಿ ಎಲ್ಲರೂ ಒಮ್ಮೆ ಜೋರಾಗಿ ಚಪ್ಪಾಳೆಯೊಂದಿಗೆ ಕುಮಾರಿ ಆಯಿಷಳನ್ನು ಅಭಿನಂದಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವಂದನೆಗಳು. ಶಾಲಾ ಶತಮಾನೋತ್ಸವ ಆಚರಣಾ ಸಮಿತಿ ಸೋಮೇಶ್ವರ ಉಚ್ಚಿಲ ಇದರ ಸಹಯೋಗದೊಂದಿಗೆ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವ ನಮ್ಮ ಹೆಮ್ಮೆಯ ಜನಾನುರಾಗಿ ಶಾಸಕರಾದ ಶ್ರೀ UT ಖಾದರ್ ಅವರಿಗೆ ಆತ್ಮೀಯ ಅಭಿನಂದನಾ ಕಾರ್ಯಕ್ರಮ. ಅಭಿನಂದನಾ ಪತ್ರ. ಪ್ರಿಯ ಮಾನ್ಯರೇ, ಶ್ರೀಮತಿ ನಸೀಮಾ ಹಾಗೂ ಶ್ರೀ UT ಫರೀದ್ ದಂಪತಿಗಳಿಗೆ ಪುತ್ರನಾಗಿ ಅಕ್ಟೋಬರ್ 12, 1969 ಕಾಸರಗೋಡಿನ ಉಪ್ಪಳದಲ್ಲಿ ಜನಿಸಿದ ತಮ್ಮ ಪೂರ್ಣ ಹೆಸರು ಉಳ್ಳಾಲ ತಸೀರುದ್ದೀನ್ ಖಾದರ್. 3 ಸಹೋದರರು ಹಾಗೂ ಓರ್ವ ಸಹೋದರಿಯನ್ನು ಪಡೆದಿರುವ ತಾವು ತಮ್ಮ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ರೋಶನಿ ನಿಲಯದಲ್ಲಿ, ಪ್ರಾಥಮಿಕ ಶಿಕ್ಷಣವನ್ನು ಸೇಂಟ್ ಜೋಸೆಫ್ ಶಾಲೆಯಲ್ಲಿ ಮತ್ತು 4ರಿಂದ ಪ್ರೌಢ ಶಿಕ್ಷಣದವರೆಗೆ ಸಂತ ಅಲೋಷಿಯಸ್ ವಿದ್ಯಾಸಂಸ್ಥೆಗಳಲ್ಲಿ ಪಡೆದಿರುವಿರಿ. ಪದವಿ ಶಿಕ್ಷಣವನ್ನು ಮೂಡಬಿದ್ರೆಯ ಮಹಾವೀರ ಕಾಲೇಜಿನಲ್ಲಿ ಪೂರೈಸಿ SDM ಲಾ ಕಾಲೇಜಿನಲ್ಲಿ LLB ಪದವಿಯನ್ನು ಪಡೆದಿರುವಿರಿ. ಉಳ್ಳಾಲ ಕ್ಷೇತ್ರದ ಶಾಸಕರಾಗಿದ್ದ ತಂದೆ UT ಫರೀದ್ ಅವರ ಪರಂಪರೆಯನ್ನು ಮುಂದುವರಿಸುವ ನಿಟ್ಟಿನಲ್ಲಿ NSUIಯಲ್ಲಿ ತೊಡಗಿಸಿಕೊಂಡ ತಾವು 1990ರಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಸಿ 1991ರಿಂದ 1994ರವರೆಗೆ NSUI ಜಿಲ್ಲಾಧ್ಯಕ್ಷರಾಗಿ 1999ರಿಂದ 2001ರವರೆಗೆ ರಾಜ್ಯ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಿರಿ. 2003ರಲ್ಲಿ ಘಟಪ್ರಭದಲ್ಲಿ ನಡೆದ ರಾಷ್ಟ್ರಮಟ್ಟದ ಸೇವಾದಳ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡು 2004ರಲ್ಲಿ ಹಿಮಾಚಲ ಪ್ರದೇಶದ ಗಂಧಘಾಟ್ನಲ್ಲಿ ನಡೆದ ರಾಷ್ಟ್ರಮಟ್ಟದ ಸೇವಾದಳ ಶಿಬಿರದಲ್ಲಿ ಭಾಗವಹಿಸಿ 2005ರಲ್ಲಿ ಸೇವಾದಳದ ಹೆಚ್ಚುವರಿ ಮುಖ್ಯ ಸಲಹೆಗಾರರಾಗಿ ಆಯ್ಕೆಯಾದಿರಿ. 2008ರಲ್ಲಿ KPCC ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುವ ತಾವು 2008ರಲ್ಲಿ ತಮ್ಮ ತಂದೆಯವರ ನಿಧನದ ಬಳಿಕ ಅವರ ಶಾಸಕ ಸ್ಥಾನಕ್ಕೆ ಉಪಚುನಾವಣೆಯ ಮೂಲಕ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾಗಿ ನಂತರ 2013, 2018, 2023ರಲ್ಲಿ ಸತತ 5 ಬಾರಿ ಶಾಸಕರಾಗಿ ಅಜೇಯರಾಗಿರುವಿರಿ. 2008ರಿಂದ 2013ರವರೆಗಿನ ಅವಧಿಯ ವಿಧಾನಸಭೆಯ ಅತ್ಯುತ್ತಮ ಕಾರ್ಯವೈಖರಿಗಾಗಿ ಸಾಧನವೀರ ಹಾಗೂ ಶೈನಿಂಗ್ ಇಂಡಿಯಾ ಅವಾರ್ಡ್ ಪ್ರಶಸ್ತಿಯನ್ನು ಕೂಡ ಪಡೆದಿರುವಿರಿ. 2013ರಲ್ಲಿ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿ 2016ರವರೆಗೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ಗುಟ್ಕಾ ನಿಷೇಧ, ಬೈಕ್ ಆಂಬ್ಯುಲೆನ್ಸ್, ಆರೋಗ್ಯಶ್ರೀ, ದಂತಭಾಗ್ಯ, ಸರ್ಕಾರಿ ತಾಲೂಕು ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಘಟಕ, ಹರೀಶ್ ಸಾಂತ್ವನ ಯೋಜನೆ ಮುಂತಾದ ಕ್ರಾಂತಿಕಾರಿ ಯೋಜನೆಗಳನ್ನು ಜಾರಿಗೆ ತಂದು ಕೇಂದ್ರ ಸರ್ಕಾರ ನೀಡುವ ಉತ್ತಮ ಆರೋಗ್ಯ ಸಚಿವ ಪ್ರಶಸ್ತಿ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿರುವಿರಿ. ಆ ಬಳಿಕ 2016ರಿಂದ 2018ರ ತನಕ ಆಹಾರ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ತಾವು ಬಡವರು ಪಡಿತರ ಚೀಟಿ ಪಡೆಯಲು ಸಲ್ಲಿಸಬೇಕಾಗಿದ್ದ 10ರಿಂದ 13 ದಾಖಲೆಗಳನ್ನು ಕಡಿತಗೊಳಿಸಿ ಕೇವಲ ಆಧಾರ್ ಕಾರ್ಡ್ ಮೂಲಕ ಅರ್ಜಿ ಸಲ್ಲಿಸುವ ಮೂಲಕ ಮನೆ ಬಾಗಿಲಿಗೆ ರೇಷನ್ ಕಾರ್ಡ್ ತಲುಪಿಸುವ ಜನಹಿತಕಾರಿ ಯೋಜನೆಯನ್ನು ರಚಿಸಿ ಇತಿಹಾಸ ಸೃಷ್ಟಿಸಿರುವಿರಿ. BPL ಕಾರ್ಡ್ ಪಡೆಯಲು ನಿಗದಿಪಡಿಸಿದ ಆದಾಯ ಮಿತಿಯನ್ನು ಬದಲಾಯಿಸಿ BPL ಕಾರ್ಡಿನಿಂದ ವಂಚಿತರಾಗಿದ್ದ ಲಕ್ಷಾಂತರ ಮಂದಿ ಅರ್ಹ ಬಡವರಿಗೆ ಹಾಗೂ ಸಾಮಾನ್ಯ ಕುಟುಂಬಗಳಿಗೆ ಸರ್ಕಾರದ ಸೌಲಭ್ಯಗಳು ಕೈಗೆಟಕುವಂತೆ ಮಾಡಿರುವಿರಿ. 2018ರ ಮೈತ್ರಿ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಹಾಗೂ ವಸತಿ ಸಚಿವರಾಗಿ ಅಧಿಕಾರ ಸ್ವೀಕರಿಸಿ ಮಂಗಳೂರು ಸ್ಮಾರ್ಟ್ ಸಿಟಿ ಸಹಿತ ಅನೇಕ ಯೋಜನೆಗಳನ್ನು ಪರಿಚಯಿಸಿರುವಿರಿ. ಇದೇ ಸಂದರ್ಭದಲ್ಲಿ ಕರ್ನಾಟಕ ವಸತಿ ನಿಗಮದ ಅಧ್ಯಕ್ಷರಾಗಿ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಚರಂಡಿ ಮಂಡಳಿ ಅಧ್ಯಕ್ಷರಾಗಿ, ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ನ ಅಧ್ಯಕ್ಷರಾಗಿ, ಕರ್ನಾಟಕ ಕೊಳಗೇರಿ ಮಂಡಳಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವಿರಿ.
2021ರಲ್ಲಿ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕನಾಗಿ ಆಯ್ಕೆಯಾಗಿ 2023ರವರೆಗೆ ಕಾರ್ಯನಿರ್ವಹಿಸಿ ಸರ್ಕಾರದ ನ್ಯೂನತೆಗಳನ್ನು ಸದನದಲ್ಲಿ ಪ್ರಸ್ತಾಪಿಸಿ ಜನಪರತೆಯನ್ನು ಮೆರೆದಿರುವಿರಿ. ಇದೀಗ ದಕ್ಷಿಣ ಕನ್ನಡದ ಬಂಟ್ವಾಳ ವೈಕುಂಠ ಬಾಳಿಗರು ಹಾಗೂ ಜಸ್ಟಿಸ್ KS ಹೆಗ್ಡೆಯಂತಹ ಮಹನೀಯರು ಕಾರ್ಯನಿರ್ವಹಿಸಿದಂತಹ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷ ಪಟ್ಟ ತಮಗೆ ಒಲಿದು ಬಂದಿರುವುದು ತಮ್ಮ ನಿಷ್ಪಕ್ಷಪಾತ ರಾಜಕೀಯ ಸೇವೆ, ಅನನ್ಯ ಜನಹಿತ ಸೇವೆಗೆ ಸಂದ ಗೌರವವೆಂದೇ ನಾವು ಭಾವಿಸಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ಪತ್ನಿ ಲಮೀಸ್ ಖಾದರ್ ಹಾಗೂ ಪುತ್ರಿ ಹವ್ವಾ ನಸೀಮರೊಂದಿಗಿನ ತಮ್ಮ ಮುಂದಿನ ಜೀವನದಲ್ಲಿ ದೇವರು ಆಯುರಾರೋಗ್ಯ, ಸುಖಶಾಂತಿ, ನೆಮ್ಮದಿಯನ್ನು ನೀಡಿ ಅನುಗ್ರಹಿಸಲಿ ಎಂದು ನಮ್ಮ ಉಚ್ಚಿಲಭೋವಿ ವಿದ್ಯಾಸಂಸ್ಥೆಗಳ ಶತಮಾನೋತ್ಸವ ಸಮಿತಿಯ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರು ಆಗಿರುವ ತಮ್ಮನ್ನು ಸನ್ಮಾನಿಸಿ ಗೌರವಿಸಲು ನಾವು ಹೆಮ್ಮೆ ಪಡುತ್ತಿದ್ದೇವೆ. ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ಉಚ್ಚಿಲಭೋವಿ ವಿದ್ಯಾಸಂಸ್ಥೆಗಳು ಹಾಗೂ ಶತಮಾನೋತ್ಸವ ಆಚರಣಾ ಸಮಿತಿ, ಸೋಮೇಶ್ವರ ಉಚ್ಚಿಲ. ನಮ್ಮ ರೋಹಿತಾಶ್ವ ಮಾಸ್ಟ್ರು ಸಂಚಾಲಕರು ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದರು. ಅವರ ಸಹಾಯ ಸಹಕಾರ ಯಾವತ್ತೂ ಈ ಶಾಲೆಗೆ ಇದೆ ಎನ್ನುವಂತಹ ಮಾತಿನೊಂದಿಗೆ ಇದೊಂದು ಹಿರಿಯರು, ಪೂರ್ವಜರು 100 ವರ್ಷಗಳ ಹಿಂದೆ ನಮ್ಮ ಸಮಾಜದ ಮಕ್ಕಳು, ನಮ್ಮ ಪರಿಸರದ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಬೇಕು ಎನ್ನುವಂತಹ ದೂರದೃಷ್ಟಿಯಿಂದ ಕಟ್ಟಿದಂತಹ ಶಾಲೆ ಶತಮಾನೋತ್ಸವವನ್ನು ಅತ್ಯಂತ ಅದ್ಧೂರಿಯಿಂದ NG ಮೋಹನ್ರವರ ಅಧ್ಯಕ್ಷತೆಯಲ್ಲಿ, ಅವರ ಗೌರವ ಅಧ್ಯಕ್ಷತೆಯಲ್ಲಿ ಆಚರಿಸಿ ಇದೀಗ ಶತಮಾನೋತ್ತರವಾಗಿ ಮುಂದುವರಿತಾ ಇದೆ. ಈ ಶಿಕ್ಷಣ ಸಂಸ್ಥೆ ತಾವು ವಿದ್ಯಾರ್ಥಿಗಳನ್ನು ಅಂದರೆ ಭವಿಷ್ಯದ ಪ್ರಜೆಗಳನ್ನು, ನಾಗರಿಕರನ್ನು, ನಾಯಕರನ್ನು ರೂಪಿಸುವಂತಹ ಸಂಸ್ಥೆ. ಅಂತಹ ಸಂಸ್ಥೆ ಒಂದು ತಮಗೆ ಸಹಕಾರ ನೀಡಿದ, ಅದರಲ್ಲೂ ತಮ್ಮವರಾಗಿ ಈ ಒಂದು ಕ್ಷೇತ್ರದವರಾಗಿ ನಮಗೆ ಆತ್ಮೀಯರಾಗಿ ಇದೀಗ ರಾಜ್ಯದ ಅತ್ಯಂತ ಉನ್ನತ ಪದವಿ, ಬಹುಶಃ ರಾಜ್ಯಪಾಲರ ನಂತರ 2ನೇ ಅತ್ಯಂತ ಉನ್ನತ ಪದವಿ ಅಂದರೆ ಅದು ಸಭಾಧ್ಯಕ್ಷರ ಸ್ಥಾನಮಾನ. ಅಂತಹ ಸಭಾಧ್ಯಕ್ಷರ ಸ್ಥಾನಮಾನಕ್ಕೆ ಏರಿದವರು ನಮ್ಮವರು ಎನ್ನುವಂತಹ ಹೆಮ್ಮೆಯೊಂದಿಗೆ ಶ್ರೀಯುತ UT ಖಾದರ್ ಅವರಿಗೆ ಆತ್ಮೀಯವಾದಂತಹ ಸನ್ಮಾನ, ಗೌರವ. ದಯವಿಟ್ಟು ಅವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರನ್ನು ಅತ್ಯಂತ ಗೌರವದಿಂದ ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಸಭಾಧ್ಯಕ್ಷರು, ಎಲ್ಲ ಅತಿಥಿಗಳು ಶಾಲು, ಹಾರ, ಪೇಟ, ಫಲವಸ್ತು, ಸ್ಮರಣಿಕೆಯೊಂದಿಗೆ ನಮ್ಮೆಲ್ಲರ ಪರವಾಗಿ ಅಂದರೆ ಉಚ್ಚಿಲಭೋವಿ ಶಿಕ್ಷಣ ಸಂಸ್ಥೆಗಳ ಪರವಾಗಿ, ಶಾಲಾ ಶತಮಾನೋತ್ಸವ ಆಚರಣಾ ಸಂಸ್ಥೆಯ ಪರವಾಗಿ, ವಿಶೇಷವಾಗಿ ಈ ಶಾಲೆಯನ್ನು ನಡೆಸುವಂತಹ ಮೂರಭೋವಿ ಮೋಯ ಮಹಾಸಭಾ ಉಚ್ಚಿಲ ಸೋಮೇಶ್ವರ ಇದರ ಪರವಾಗಿ, ನಮ್ಮೆಲ್ಲ ಸಜ್ಜನ ನಾಗರಿಕ ಬಂಧುಗಳ ಪರವಾಗಿ ಅತ್ಯಂತ ಆತ್ಮೀಯತೆಯಿಂದ ಅವರನ್ನು ಗೌರವಿಸ್ತಾ ಇದ್ದೇವೆ. ಶಾಲು, ಹಾರ, ಪೇಟವನ್ನು ತೊಡಿಸಿ ಫಲಪುಷ್ಪದೊಂದಿಗೆ ಫಲಪುಷ್ಪವನ್ನು ಸಮರ್ಪಿಸಿ ಸ್ಮರಣಿಕೆ ಗೌರವ, ಸನ್ಮಾನ ಪತ್ರದ ಗೌರವವನ್ನು ನೀಡಿ ಅತ್ಯಂತ ಅಭಿಮಾನ, ಅತ್ಯಂತ ಆದರದಿಂದ ಅವರಿಗೆ ಸನ್ಮಾನದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅವರು ಯಾವ ರಾಜಕೀಯದಲ್ಲಿ ಅತ್ಯಂತ ತಾಳ್ಮೆಯಿಂದ ಈ ಮಾತಕ್ಕೆ ಏರಿದ್ದಾರೆ, ಮುಂದಕ್ಕೆ ಇದಕ್ಕಿಂತಲೂ ಉನ್ನತ ಪದವಿ ಅವರಿಗೆ ಅರಸಿಕೊಂಡು ಬರಲಿ. ನಾವು ನಂಬಿದಂತಹ, ಅವರು ನಂಬಿದಂತಹ ಎಲ್ಲ ದೇವರು ಅವರಿಗೆ ಅನುಗ್ರಹಿಸಲಿ. ಇದಕ್ಕಿಂತಲೂ ಎತ್ತರದ ಸ್ಥಾನಮಾನದಲ್ಲಿ ಅವರನ್ನು ನೋಡುವಂತಹ, ಅವರನ್ನು ಗೌರವಿಸುವಂತಹ ಯೋಗ ಭಾಗ್ಯಗಳು ನಮಗೆ ಬರಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಜೋರಾದ ಕರತಾಡನ. ಆ ಕರತಾಡನ ಅವರ ಸ್ಥಾನಮಾನಗಳನ್ನು ಮತ್ತಷ್ಟು ಏರಿಸಲಿ ಎನ್ನುವಂತಹ ಅಭಿಮಾನದ ಹಾರೈಕೆಯೊಂದಿಗೆ ಅವರಿಗೆ ಅಭಿನಂದನೆಗಳು, ಅಭಿನಂದನೆಗಳು, ಅಭಿವಂದನೆಗಳು. ಇದೀಗ ಅವರಿಗೆ ಮತ್ತೆ 2 ಸನ್ಮಾನ ಗೌರವವಿದೆ. ನಮೋ ಮೋಯರ್ ಗ್ಲೋಬಲ್ ಫೌಂಡೇಶನ್ ದಕ್ಷಿಣ ವಿಭಾಗ ಇದರ ಪದಾಧಿಕಾರಿಗಳ ಮುಂದಕ್ಕೆ ಬರಬೇಕು. ನಮೋ ಮೋಯರ್ ಗ್ಲೋಬಲ್ ಫೌಂಡೇಶನ್ ದಕ್ಷಿಣ ವಿಭಾಗದ ಪದಾಧಿಕಾರಿಗಳು ವೇದಿಕೆಗೆ ಬಂದು ನಮ್ಮ ಆತ್ಮೀಯ ಸಭಾಪತಿಗಳು ಶ್ರೀಯುತ ಸನ್ಮಾನ್ಯ UT ಖಾದರ್ ಇವರಿಗೆ ಅಭಿಮಾನದ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮೋ ಮೋಯರ್ ಗ್ಲೋಬಲ್ ಫೌಂಡೇಶನ್ ದಕ್ಷಿಣ ವಿಭಾಗದ ಪದಾಧಿಕಾರಿಗಳು ಎಲ್ಲರೂ ವೇದಿಕೆಗೆ ಬನ್ನಿ. ಎಲ್ಲರ ವತಿಯಿಂದ ಅವರಿಗೆ ಅತ್ಯಂತ ಆತ್ಮೀಯವಾದಂತಹ ಅಭಿನಂದನಾ ಗೌರವ. ನಮೋ ಮೋಯರ್ ಗ್ಲೋಬಲ್ ಫೌಂಡೇಶನ್ ಸಾಮಾಜಿಕ ಧಾರ್ಮಿಕ ಸೇವಾ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವಂತಹ ಸಂಸ್ಥೆ. ಅಂತಹ ಸಂಸ್ಥೆ ತಮಗೆ ಆತ್ಮೀಯರಾದಂತಹ ಸನ್ಮಾನ್ಯ ಸಭಾಪತಿಗಳು ಶ್ರೀಯುತ UT ಖಾದರ್ ಅವರನ್ನು
ಅಭಿಮಾನದಿಂದ ಶಾಲು ಹಾರ ಫಲ ವಸ್ತುಗಳೊಂದಿಗೆ ಅವರಿಗೆ ಅಭಿಮಾನದ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಮುಂದಕ್ಕೆ JCI ಮಂಗಳೂರು ಇದರ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕಾಗಿ ವಿನಂತಿ. JCI ಮಂಗಳೂರು ಇದರ ಪದಾಧಿಕಾರಿಗಳು ವೇದಿಕೆಗೆ ಬಂದು ಆತ್ಮೀಯ ಸಭಾಪತಿಗಳು ಸನ್ಮಾನ್ಯ ಶ್ರೀ UT ಖಾದರ್ ಇವರನ್ನು ಅಭಿಮಾನದೊಂದಿಗೆ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. JCI ಮಂಗಳೂರು ಬನ್ನಿ. ವಂದನೆಗಳು. ಗೌರವ, ಸಾಮಾಜಿಕ ಸೇವಾ ಚಟುವಟಿಕೆಗಳು, ಧಾರ್ಮಿಕ ಸೇವಾ ಚಟುವಟಿಕೆಗಳಿಗೆ ಬೆಂಬಲ ನೀಡುವಂತಹ JCI ಇದರ ವತಿಯಿಂದ ತಮಗೆ ಆತ್ಮೀಯರಾದಂತಹ ಸನ್ಮಾನ್ಯ ಶ್ರೀ UT ಖಾದರ್ ಅವರನ್ನು ಅಭಿಮಾನದಿಂದ ಗೌರವಿಸ್ತಾ ಇದ್ದಾರೆ. ವಂದನೆಗಳು. ಟೆರಿಫಿಕ್ ಖಾದರ್ ಅಂತೇಳಿ ನಾವು ಕರಿತೇವೆ. ನಾವು ಆ್ಯಕ್ಚುಲಿ ತುಂಬ ಖುಷಿ ಏನಂತ ಹೇಳಿದ್ರೆ JCI ಇಸ್ ನೋನ್ ಫಾರ್ ಟ್ರೈನಿಂಗ್. ತುಂಬ ಟ್ರೈನಿಂಗಿಗೆ ನಾವು ತುಂಬ ಮಹತ್ವ ಕೊಡ್ತೇವೆ. ನಾವು ಶಿವರಾಮ್ ಕಾರಂತ್ ಥೀಮ್ ಪಾರ್ಕ್ ಕೋಟಾದಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ್ದೆವು. ಅದರಲ್ಲಿ ನಾವು MLA MP ಗಳಿಗೆ ಒಂದು ತರಬೇತಿ ಆಗಬೇಕು ಅಂತ ನಾವು ಹೇಳಿದ್ದೆವು. ಆದರೆ ಒಂದೇ ತಿಂಗಳ ಒಳಗಾಗಿ ಅದೇನು ಕೋಇನ್ಸಿಡೆನ್ಸ್ ಗೊತ್ತಿಲ್ಲ, MLA ಗಳಿಗೆ ತರಬೇತಿಯನ್ನು ಮಾಡಿಯೇ ಬಿಟ್ಟರು. ಅದು ಅವರಿಂದ ಮಾತ್ರ ಸಾಧ್ಯ. ಅಂತ ತರಬೇತಿಗಳು ನಡೀತಾ ಇದ್ರೆ ನಮ್ಮ ದೇಶ, ನಮ್ಮ ರಾಜ್ಯ ಖಂಡಿತವಾಗಿ ಬಲಿಷ್ಠವಾಗುವುದರಲ್ಲಿ ಏನು ಎರಡು ಮಾತಿಲ್ಲ. ನಿಮಗೆ ನಾವೊಂದು ಆಶ್ವಾಸನೆ ಕೊಡ್ತೇವೆ ಸರ್. JCI ಮ್ಯಾಂಗ್ಳೂರ್ ಹಾಗೂ JCI ಝೋನ್ 15 ಪೊಲಿಟಿಕಲಿ ನಿಮಗೆ ಯಾರಿಗಾದರೂ ಯಾವ ಲೆವೆಲಿಂದ ಕೂಡ, ಪಂಚಾಯತ್ ಲೆವೆಲಿಂದ ಅಥವಾ ಈವನ್ ಕಾರ್ಪೊರೇಟರ್ ಲೆವೆಲಿಂದ ಯಾವ ರೀತಿಯ ತರಬೇತಿ ನಮ್ಮಿಂದ ಆಗಬೇಕು, ಲೋಕಲ್ ವಲಯದಲ್ಲೇ ನಾವು ಮಾಡಲಿಕ್ಕೆ ರೆಡಿ ಇದ್ದೇವೆ. ಆ ಆಶ್ವಾಸನೆಯನ್ನು ನಾವು ಕೊಡ್ತಾ ಇದ್ದೇವೆ ನಿಮಗೆ. ಏನು ವೆಚ್ಚ ಜಾಸ್ತಿ ಅದಕ್ಕೇನು ನಾವು ಇದು ಮಾಡೋದಿಲ್ಲ. ಮೇ ಬಿ ಫ್ರೀ ಆಗಿ ಕೂಡ ನಾವು ಕೊಡಲಿಕ್ಕೆ ರೆಡಿ ಇದ್ದೇವೆ ನಮ್ಮ ರಾಜ್ಯದ ಹಾಗೂ ನಮ್ಮ ರಾಷ್ಟ್ರದ ಅಭಿವೃದ್ಧಿಗೆ. ಥ್ಯಾಂಕ್ ಯು ಸೋ ಮಚ್. ವಂದನೆಗಳು JCI ಮಂಗಳೂರು ಇವರಿಗೆ. ಮುಂದಕ್ಕೆ ಶ್ರೀಮತಿ ರೇವತಿ ಡಿ ಉಚ್ಚಿಲ್ ಒಂದು ಮನವಿಯನ್ನು ಅರ್ಪಿಸಲಿಕ್ಕಿದ್ದಾರೆ ನಮ್ಮ ಸಭಾಪತಿಗಳಿಗೆ. ಮನವಿಯನ್ನು ವಾಚಿಸಿ ಮನವಿಯನ್ನು ಅರ್ಪಿಸಲಿಕ್ಕಿದ್ದಾರೆ. ಅದರೊಂದಿಗೆ ಹಾರ, ಅಭಿಮಾನದ ಹಾರಾರ್ಪಣೆ. ಯಾರೆಲ್ಲ ಶ್ರೀಮತಿ ರೇವತಿ ಡಿ ಉಚ್ಚಿಲ್ರವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡಿದ್ದೀರಿ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ಪ್ರಕಾಶ್ ಮಾಲೆ ಮಾಲೆ ಆತ್ಮೀಯ ಬಂಧುಗಳೇ, ತಾಳ್ಮೆಯ ಪ್ರತಿರೂಪ. ನಾವು ತಿಳಿದ ಹಾಗೆ ದಿವಸಕ್ಕೆ 80, 90, 100ರ ಮೇಲ್ಪಟ್ಟು ಕಾರ್ಯಕ್ರಮಗಳಲ್ಲಿ 2 ಗಂಟೆ 3 ಗಂಟೆವರೆಗೂ ಭಾಗವಹಿಸುವವರು. ಆದರೂ ಆ ಹಸನ್ಮುಖ ಎನ್ನುವಂತಹ ಪ್ರಸನ್ನ ವದನ ಅಂತ ನಾವು ಏನು ಹೇಳ್ತೇವೆ, ಅದು ಒಂದಿಂತು ಕಳೆಗೊಳ್ಳದೆ ಎಲ್ಲರೊಂದಿಗೆ ಸಮಾನವಾಗಿ ಬೆರೆಯುವಂತಹ ನಮ್ಮ ಸಭಾಪತಿಗಳು, ನಮಗೆಲ್ಲರಿಗೂ ಆತ್ಮೀಯವಾಗಿ ಶಾಸಕರು ಶ್ರೀಯುತ UT ಖಾದರ್ ಅವರಿಂದ ಅಭಿನಂದನಾ ಉತ್ತರ. ನಾನು ಪ್ರಪ್ರಥಮವಾಗಿ ಉಚ್ಚಲಭಾವಿ ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿದಂಥ ಅವತ್ತಿನ ಊರಿನ ಎಲ್ಲ ಹಿರಿಯರನ್ನು, ತದನಂತರ ಇದನ್ನು ನಡೆಸಿಕೊಂಡು ಬಂದಂಥ ಎಲ್ಲ ಅಧ್ಯಕ್ಷರ ಸದಸ್ಯರನ್ನು, ಮುಖ್ಯ ಶಿಕ್ಷಕರನ್ನು, ಶಿಕ್ಷಕ ವರ್ಗದವರನ್ನು, ಈ ಊರವರನ್ನು, ಸಮಸ್ತ ನಮ್ಮ ನಾಡಿನ ಜನತೆಯ ಪರವಾಗಿ ಅಭಿನಂದನೆ ಮತ್ತು ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಇವತ್ತು ಈ ಊರು ಇಷ್ಟೆಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ಬಹುಶಃ ಕಾಣದ ಕೈಗಳಾಗಿ ಬೋವಿ ಸಮಾಜ ತಮ್ಮದಾದ ಕೊಡುಗೆಯನ್ನು ಕೊಟ್ಟಿದೆ ಅಂತೇಳಿ ಈ ಒಂದು ಶಾಲೆ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇದನ್ನು ಯಾರಿನಲ್ಲಿ ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದರೆ 104 ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಶಾಲೆ ಶಿಕ್ಷಣ ಪ್ರಾರಂಭ ಮಾಡುವ ಉದ್ದೇಶ ಅಂತ ಹೇಳಿದರೆ ಅದು ಈ ಶಾಲೆಯವರಿಗೆ ಮತ್ತು ಶಿಕ್ಷಣ ನಮ್ಮ ಸಮಾಜದವರಿಗೆ ಅದರಲ್ಲಿ ದುಡ್ಡಾಗಬೇಕೆಂಬ ಆಶೆಯಿಂದ ಅಲ್ಲ. ಯಾಕಂತ ಹೇಳಿದರೆ 104 ವರ್ಷಗಳ ಹಿಂದೆ ಈ ಊರು ದೊಡ್ಡ ಕಾಡಿನ ರೀತಿಯಲ್ಲಿ ಇರ್ಬೋದು. ಈಗಲೇ ರೋಡ್ ಇಲ್ಲ, ತೋಡಿಲ್ಲ, ಲೈಟ್ ಇಲ್ಲ, ಚರಂಡಿ ಇಲ್ಲ ಅಂತ ಹೇಳ್ತೀವಿ. ಇನ್ನು 104 ವರ್ಷದಿಂದ ಯಾವ ರೀತಿ ಪರಿಸ್ಥಿತಿ ಇರ್ಬೋದಿತ್ತು, ಇಲ್ಲಿ ಯಾರಿಗಾದ್ರೂ ಆಗ್ತಿತ್ತ? ಆದರೂ ಕೂಡ
ಈ ಒಂದು ಪ್ರದೇಶದಲ್ಲಿ ಅತ್ಯಂತ ಕುಗ್ರಾಮ ಮತ್ತು ಹಿಂದುಳಿದಂಥ ಅವತ್ತಿನ ಕಾಲದ ಹಿಂದುಳಿದಂಥ ಪ್ರದೇಶದಲ್ಲಿ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಬಹುಶಃ ಇವತ್ತು ಶೈಕ್ಷಣಿಕ ಕ್ಷೇತ್ರವನ್ನು ಇಲ್ಲಿ ಒಂದು ಇವತ್ತು ಪ್ರಾರಂಭ ಮಾಡಿ ಉದ್ದೇಶ ಏನಂತ ಹೇಳಿದರೆ ಎಲ್ಲಿರುವಂಥ ಅತ್ಯಂತ ಜನಸಾಮಾನ್ಯರು, ಬಡವರು, ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ಅವರಿಗೆ ಕೂಡ ಶಿಕ್ಷಣ ಸಿಗಬೇಕು, ಅವರು ಕೂಡ ಉತ್ತಮವಾದ ಶಿಕ್ಷಣ ಪಡೆದುಕೊಂಡು ಭವಿಷ್ಯ ದಿನಗಳಲ್ಲಿ ಅವರವರ ತಂದೆ ತಾಯಂದಿರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದಿರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ದೇಶ ಸಂಪತ್ತಾಗಿ ಮಾರ್ಪಡಿಕೆ ಉದ್ದೇಶದಿಂದಲೇ ಈ ಸಂಸ್ಥೆ ನಾವು ಹಿರಿಯರೆಲ್ಲ ಪ್ರಾರಂಭ ಮಾಡಿದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಿಜವಾದ ದೇಶ ಪ್ರೇಮ ಯಾವುದಂತ ಹೇಳಿದರೆ ಆವತ್ತಿನ ಕಾಲದ ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಟ್ಟರಲ್ಲ, ಅದು ನಿಜವಾದ ದೇಶ ಪ್ರೇಮ. ಇದಕ್ಕೆ ದೊಡ್ಡ ದೇಶ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವಂಥ ಇಚ್ಛಿಸುವಂಥ. ಅದ ನಂತರ ಇದನ್ನು ಆದಷ್ಟು ಸಮಸ್ಯೆ ವಿಚಾರ ಇದ್ರೂ ಕೂಡ ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದು ಇವತ್ತು ಉತ್ತಮವಾದ ಶಿಕ್ಷಣ ಸಂಸ್ಥೆಯನ್ನು ರೂಪಿಸಿಕೊಂಡು ಬಹುಶಃ ಇವತ್ತು ಇದಕ್ಕೆ ಒಂದು ಸಾಕ್ಷಿ ಏನಂತ ಹೇಳಿದರೆ ಇವತ್ತು ನಮ್ಮ ಪ್ರಶಸ್ತಿ ಪಡೆದಂಥ ಎಷ್ಟು 600 ಸೋದರಿಗೆ ಎಷ್ಟು 622 ಮಾರ್ಕ್ ಈ ಪ್ರದೇಶದ ಸೋದರಿಗೆ ಇವತ್ತು ಸಿಗಬೇಕಾದ್ರೆ ಅದು ಬೋವಿ ಶಿಕ್ಷಣ ಸಂಸ್ಥೆಯ ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗದವರು, ಆಡಳಿತ ಸಮಿತಿ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಒಂದು ಉದಾಹರಣೆಯಾಗಿ ಇಂಥ ಎಷ್ಟೋ ಇವತ್ತು ಅವತ್ತಿನಿಂದ ಕಲಿತಂಥ ಮತ್ತು ಇವತ್ತಿನವರೆಗೆ ಕೂಡ ಕಲಿತಂಥ ಭಾಳಷ್ಟು ಕಲಿತಂಥ ವಿದ್ಯಾರ್ಥಿಗಳಿಗೂ ನಮ್ಮ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇವತ್ತು ಇದ್ದಾರೆ. ಇವತ್ತು ಬೋವಿ ಸಮಾಜ ಎಲ್ಲ ಸ್ವಲ್ಪಷ್ಟು ಫೈನಾನ್ಷಿಯಲ್ ಸ್ಟ್ರಾಂಗ್ ಆಗಿ ಬಾಂಬೆಯಲ್ಲಿ ಬಿಸ್ನೆಸ್ ಮತ್ತು ಕಂಪನಿಯಲ್ಲಿ ಹೇಗಿರೋದು ಅಂತ ಹೇಳಿದರೆ ಈ ಶಿಕ್ಷಣ ಸಂಸ್ಥೆ ಅವತ್ತವರಿಗೆ ಶಿಕ್ಷಣ ಸಿಕ್ಕಿದ ಕಾರಣ ಅದು ಅವಕಾಶ ಆಯ್ತು ಅಂತ ನಾವು ಇವತ್ತು ಆಲೋಚನೆ ಮಾಡಬೇಕು. ಆದ ಕಾರಣ ಬೋವಿ ಶಿಕ್ಷಣ ಸಂಸ್ಥೆಯ ಒಂದು ಕೊಡುಗೆ ನಮ್ಮ ಸಮಾಜಕ್ಕೆ ಬಹಳಷ್ಟು ಇದೆ ಅಂತ ನಾವೆಲ್ಲ ಕೂಡ ಅರ್ಥ ಮಾಡಿಕೊಳ್ಬೇಕು. ಎಲ್ಲ ಜಾತಿ, ಎಲ್ಲ ಮತ್ತು ಎಲ್ಲ ವರ್ಗದವರಿಗೆ ಅವ್ರು ಕೊಟ್ಟಂಥ ಆ ಸೇವೆಯನ್ನು ಯಾರು ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಕೃತಜ್ಞತೆ ನಾನು ಇವತ್ತು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಈ ಒಂದು ಕ್ಷೇತ್ರ ಶಾಸಕನಾಗಿ ಮಾತ್ರ ಅಲ್ಲ, ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷ ಸ್ಥಾನಕ್ಕೆ ತಾವೆಲ್ಲ ಇವತ್ತು ನಮ್ಮನ್ನು ಕೂತ್ಕೊಳ್ಳಿಂದ ಅವಕಾಶ ಮಾಡಿ ಇವತ್ತು ಕೊಟ್ಟಿದ್ದೀರಿ. ಖಂಡಿತವಾಗಿಯೂ ಬಹುಶಃ ಇವತ್ತು ಇದೊಂದು ಸಂವಿಧಾನಬದ್ಧವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸದೀಯ ನಿಯಮಕ್ಕೆ ಅನುಗುಣವಾಗಿ ನಡೆಸಲ್ಪಟ್ಟಂಥ ಸ್ಥಾನವನ್ನು ಬಹುಶಃ ಹಿಂದೆ ನಮ್ಮ ವೈಕುಂಠ ಬಾಲಿಕರಿರಲಿ, KS ಹೆಗಡೆ ಇರಲಿ, ಇವತ್ತು ಲೋಕಸಭೆಯಲ್ಲಿ ಮತ್ತು ನಮ್ಮ ವಿಧಾನಸಭೆಯಲ್ಲಿ ಆ ಸಭಾತೆ ವಹಿಸಿಕೊಂಡು ಯಾವ ರೀತಿಯ ಗೌರವ ತಂದು ಯಾವುದೇ ಕಪ್ಪು ಚುಕ್ಕಿಲ್ಲದೆ ನಮ್ಮ ಜಿಲ್ಲೆಗೆ ಗೌರವ ತಂದಿದ್ರ ಅದೇ ರೀತಿಯ ಒಂದು ಗೌರವ ತರುವಂಥ ಕೆಲಸಕ್ಕೆ ನಾವೆಲ್ಲ ಪ್ರಯತ್ನ ಮಾಡುವಾಗ ನಿಮ್ಮ ಮಾರ್ಗದರ್ಶನ ಸಲಹೆ ಸೂಚನೆ ಇರಲಿ ಅಂತ ಕೂಡ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಸ್ಥಾನವನ್ನು ಬಹುಶಃ ಇವತ್ತು ಯಾವುದಕ್ಕೂ ನಾನು ಕೇಳಿದ್ದಂತ ಯಾವುದು ಕೂಡ ಕೇಳಿದಂತ ಇಲ್ಲ. ನನ್ನ ಒಂದು ರಾಜಕೀಯದ ಜೀವನದಲ್ಲಿ ನಾನು ಇನ್ಫ್ಲುಯೆನ್ಸ್ ಮಾಡಿ ಏನಾದರೂ ಕೊಡಿ ಅಂದರೆ ನನಗೆ ಯಾವ ಮಿನಿಸ್ಟ್ರು ಕೂಡ ಕೇಳಿಲ್ಲ, ನಾನು MLA ಸ್ಥಾನ ಕೂಡ ಇನ್ಫ್ಲುಯೆನ್ಸ್ ಮಾಡಿ ಕೇಳಿಲ್ಲ, ಅಥವಾ ಯಾವ ರೆಕಮೆಂಡೇಷನ್ ನನಗೊಂದು ಅಭ್ಯಾಸ ಬಂದರೆ ಬಲ್ಲಿ ಹೋದ್ರು ಏನಾಗೋದು ಇದು ನೋಡು ಅಂತೇಳಿ ಯಾವ ಒಂದು ಸಣ್ಣದಿಂದಲೇ ಬಂದೊಂದೊಂದು ನನಗೆ ವ್ಯಕ್ತಿತ್ವ. ಈ ಸಲ ಕೂಡ ಅಷ್ಟೇ, ನಾನು ಯಾವುದಾದ್ರೂ ಟೆನ್ಷನೇ ಮಾಡಿರಲಿಲ್ಲ. ಒಂದು ದಿವಸ ಮುಂಚೆ ಕರೆದು ಹೇಳಿದ್ದು ನಿನ್ನ ಹೆಸರು ಮಿನಿಸ್ಟ್ರ್ ಲೀಸ್ಟಲ್ಲಿದ್ದರೆ ರೆಡಿ ಆಗಬೇಕಂತೇಳಿ, ಮರು ದಿವಸ ಕರೆದಿಗೆ ಆಯ್ತು ಅಂತೆ, ನಮಗೇನು ಪ್ರಾಬ್ಲಮ್ ಇಲ್ಲ. ಏನಾದರೂ ಕೂಡ ಸ್ವಲ್ಪ ಸಿಕ್ಕಿದೆ, ಒಂದು ಅವಕಾಶ ಸಿಕ್ಕಿದ್ದನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗುವಂಥ ಒಂದು ವ್ಯಕ್ತಿತ್ವ ಮಾತ್ರ. ಅದಕ್ಕಾಗಿ ಬಹುಶಃ ನಿಮ್ಮೆಲ್ಲರ ಸಹಕರಿಸುವಂಥ ಅವಕಾಶ ಆಗಲಿ. ನಾನು ರಾಜ್ಯ ವಿಧಾನಸಭೆಗೆ ಸಭಾಧ್ಯಕ್ಷನಾಗಿದ್ದರೂ ಕೂಡ ನನ್ನ ಕ್ಷೇತ್ರ ವ್ಯಾಪ್ತಿಗೆ ನಾನು ಖಾದರಾಗಿ, UT ಖಾದರಾಗಿ ಮತ್ತು MLA ಆಗಿ ನನ್ನ ಕೆಲಸವನ್ನು ನಿರ್ವಹಿಸ್ತೇನೆ. ಅದಕ್ಕೆ ಯಾವುದೇ ಅಡಚಣೆ ಇವತ್ತು ಆಗುವಂಥ ವಿಚಾರಗಳು ಇಲ್ಲ. ನಾನು ಹೇಳಿದೆ, ನನಗೆ ಮತ್ತು ನನ್ನ ಜನರಿಗಿರುವ ನಿಕಟವಾದ ಸಂಪರ್ಕ ಮತ್ತು ರಾಜ್ಯ ವಿಧಾನಸಭೆ ಅಧ್ಯಕ್ಷ ಸ್ಥಾನ ಇದರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕಂತ ಹೇಳಿದರೆ ನನಗೆ ಮತ್ತು ನನ್ನ ಜನರಿರುವ ನಿಕಟ ಸಂಪರ್ಕವನ್ನು ನಾನು ಆಯ್ಕೆ ಮಾಡಿದ ಹೊರತು ಅಧ್ಯಕ್ಷನ ನಾನು ಬಿಟ್ಟು ಬಿಡ್ತೇನೆ ಎಂಬ ಮಾತನ್ನು ಕೂಡ ಸ್ಪಷ್ಟವಾಗಿ ಹೇಳುವಂಥ ವಿಚಾರ ಕೂಡ ನಾನು ಇವತ್ತು ಮಾಡಿದ್ದೆ. ಅದು ಯಾವುದೇ ಕೆಲಸ ಕಾರ್ಯ ಕೂಡ ಯಾವುದೇ ಒಂದು ಅವಧಿ ನಾನು ಮಾಡಲಿಕ್ಕೆ ನಿಮಗೆ ಸಿದ್ಧ ಅಂತ ಹೇಳಿಕೊಳ್ತಾ, ಈಗಾಗಲೇ ಈ ಪ್ರದೇಶದ ಬಹುತೇಕ ಎಲ್ಲ ಸಮಸ್ಯೆಗಳು ನನಗೆ ಭಾಳ ಇವತ್ತು ಚೆನ್ನಾಗಿ ಗೊತ್ತಿರುವಂಥ ವಿಚಾರ ಇವತ್ತು ಆಗಿದೆ. ಕಡಲ ಕೊರತೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇದರ ಬಗ್ಗೆ ನಾನು ಮೀಟಿಂಗನ್ನು ಉನ್ನತ ಮಟ್ಟಕ್ಕೆ ಕರೆಸಿ ಬಹುಶಃ ಮುಂದಿನ ಈ ವರ್ಷಕ್ಕೆ ತಡವಾಗಿ ಒಂದು ಕನಿಷ್ಠ ಒಂದು ಅರ್ಜೆಂಟಾಗಿ ಕೆಲವು ಮನೆಗಳನ್ನು ಉಳಿಸುವಂಥ ಕೆಲಸ ಆದರೂ ಕೂಡ ಇವತ್ತಾಯಿತು. ಇಲ್ಲದಿದ್ದರೆ ಬಹುಶಃ ಆ ಒಂದು 20-30 ಮನೆಗಳು ಈ ಸಲ ಹೋಗುವಂಥ ಪರಿಸ್ಥಿತಿಯಲ್ಲಿ ಇತ್ತು. ನಾವು ಬಹುಶಃ ಅದಕ್ಕೆ ಪೂರ್ವಭಾವಿಯಾಗಿ ಸ್ವಲ್ಪ ಮಟ್ಟಿನ ಕೆಲಸ ಮಾಡಿದ ಕಾರಣ ಇವತ್ತು ಆ ಒಂದು ಕನಿಷ್ಠ ಮಟ್ಟಿನ ಡ್ಯಾಮೇಜ್ ಆಗುವಂಥ ವಿಚಾರ ಕೂಡ ಇವತ್ತಾಗಿದೆ. ಅದಕ್ಕಾಗಿ ಇದಕ್ಕೆ ಇವತ್ತು ಒಂದು ಮೇಂಟೆನೆನ್ಸ್ ಮತ್ತು ಶಾಶ್ವತವಾದ ಕೆಲಸ ಕಾರ್ಯಗಳಿಗೆ ಬಹುಶಃ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದ ಸಭೆಯನ್ನು ನಾನು ಕರೆಯುವ ಸಂದರ್ಭದಲ್ಲಿ ನಿಮ್ಮ ಸಮಾಜದಲ್ಲೂ ಕೂಡ ನಾವು ಅಲ್ಲಿಗೆ ಇವತ್ತು
ಕರೆದು ಆ ಮೀಟಿಂಗ್ನಲ್ಲಿ ನಿಮ್ಮ ಸಲಹೆ ಸೂಚನೆ ಕೂಡ ನಾವು ಪಡ್ಕೊಳ್ತೇವೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಯಾವುದೇ ಕಾರಣ ಕೂಡ ಇಲ್ಲಿ ನೆಲೆ ನಿಂತಿರೋ ಮೀನುಗಾರರನ್ನು ಹೋಗಲಿಕ್ಕೆ ಮತ್ತು ಅವರಿಗೆ ತೊಂದರೆ ಆಗಿ ಒಂದು ಯಾವ ಕೆಲಸ ಮಾಡಲಿಕ್ಕೆ ನಾನು ಯಾರಿಗೂ ಕೂಡ ಅವಕಾಶ ಮಾಡಿ ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. CRZ ಬಂದದ್ದು ಯಾಕೆ ಉದ್ದೇಶ ಅಂತ ಹೇಳಿದರೆ, ಮೀನುಗಾರರನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ CRZ ಬಂತು. CRZ ಕಾರಣ ಯಾಕಂತ ಹೇಳಿದರೆ, ಆ ಪ್ರದೇಶದಲ್ಲಿ ಮೀನುಗಾರಿಕೆ ವೃತ್ತಿಯಲ್ಲಿ ಇರುವವರು ಮತ್ತು ಮೀನುಗಾರಿಕೆ ಮಾಡುವವರೇ ಅಲ್ಲಿ ಇರಬೇಕು. ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್, ದೊಡ್ಡ ದೊಡ್ಡ ಹೋಟೆಲ್ ಅಲ್ಲಿ ಮತ್ತು ದೊಡ್ಡ ವಿಚಾರ ಇವತ್ತು ಬರಬಾರ್ದು ಅಂತ ಹೇಳಿಕೊಂಡೇ CRZ ಕಾನೂನು ಇಷ್ಟು ಮೀಟ್ರ್ ಬಿಟ್ಟು ನೀವು ಬಿಲ್ಡಿಂಗ್ ಕಟ್ಟಿದ ಉದ್ದೇಶ ಕೊಟ್ಟದ್ದು. ಅದು ಇವತ್ತಿನ ಅಧಿಕಾರ ಕಷ್ಟಕಾಲದೊಂದು ಪರಿಸ್ಥಿತಿ ಅಂತ ಹೇಳಿದರೆ, ಮೀನುಗಾರಿಕೆ ತೊಂದರೆ ಮಾಡಿ ರಿಸಾರ್ಟ್ ಮತ್ತು ಹೋಟೆಲ್ ಬರಲಿಕ್ಕೆ ಯಾವುದು ಅಡಚಣೆ ಇಲ್ಲದ ಪರಿಸ್ಥಿತಿ ಇವತ್ತು ಆಗುವಂಥ ವಿಚಾರ ಇವತ್ತು ಆಗಿದೆ. ಆದ ಕಾರಣ ಬಹುಶಃ ನಿಮಗೆ ಯಾವುದೇ ಅಲ್ಲಿಂದ ಆ ತೊಂದರೆ ಮಾಡಿಕೊಳ್ಳುವಂಥ ಅವಕಾಶ ಖಂಡಿತವಾಗಿ ಯಾವುದೇ ಅಧಿಕಾರಿಗೆ ನಾವು ಅವಕಾಶ ನಾವು ಕೊಡುವುದಿಲ್ಲ. ಅದು ನಿಮ್ಮ ಅಲ್ಲೇ ಇದ್ದು ಆ ನಿಮ್ಮ ಆಸ್ತಿ ಮತ್ತು ನಿಮ್ಮ ಸಂಪತ್ತನ್ನು ಮತ್ತು ಪ್ರಾಣಿಗಳ ರಕ್ಷಣೆ ಮಾಡೋದ ಜವಾಬ್ದಾರಿಯನ್ನು ಸರ್ಕಾರ ಇವತ್ತು ವಹಿಸ್ಕೊಳ್ಬೇಕು. ಅದಕ್ಕೆ ನಾನು ಸೂಕ್ತವಾದ ನಿರ್ದೇಶನ ನೀಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಈ ಪ್ರದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಮ್ಮ ಹರೀಶ್ ಅವರು, ನಮ್ಮ ರೇವತಿ ಟೀಚರ್ ಅವರು, ನಮ್ಮ ಸಮಿತಿಯವರು, ನಮ್ಮ ನವೀನ್ ಇವರೆಲ್ಲೂ ಕೂಡ ಆ ಒಂದು ಚರ್ಚೆ ಮಾಡಿದ್ದೇವೆ. ಇದನ್ನು ಕೂಡ ಹಿಂದಿನಲ್ಲೂ ಕೂಡ ಇದೆ. ನಮ್ಮ ಭಗವತಿ ಟರ್ನಿಂದ ಆ ಜಂಕ್ಷನಿಂದ ಇದು ನೇರವಾಗಿ ಅಲ್ಲಿಯ ತನಕ ಕೂಡ ಇದನ್ನು ವೈಜ್ಞಾನಿಕ ಅಗಲೀಕರಣಗೊಳಿಸಿ ಸುಸಜ್ಜಿತವಾದ ರಸ್ತೆ ಇವತ್ತು ನಿರ್ಮಾಣ ಮಾಡಿ ನಾನು ಈ ಸಲ ಖಂಡಿತವಾಗಿ ಅದನ್ನು ನಾನು ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ಇವತ್ತು ಭಾಳಷ್ಟು ಜನವೀರ ಪ್ರದೇಶ ಆದಿತ್ಯವಾರ ಶನಿವಾರ ಭಾಳಷ್ಟು ಪ್ರವಾಸಿಗರು ಬರೋ ಸಂದರ್ಭದಲ್ಲಿ ಸರಿಯಾಗಿ ವಾಹನಗಳು ಸರಿಯಾದ ಮಟ್ಟಿಗೆ ಇದಾಗ್ತದೆ. ಈ ಅಂಡರ್ಪಾಸ್ಗೆ ಸಂಬಂಧಪಟ್ಟಂತೆ ಇದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ನಾನು ಈಗಾಗಲೇ ಕಳೆದ ಸಲ 2ಕ್ಕೂ ಕೂಡ ಸೋಮೇಶ್ವರ ಇಲ್ಲಿ ಮತ್ತು ಇನ್ನೊಂದು ಪ್ರದೇಶ 3 ನಮ್ಮ ತಲಪಾಡಿ ಈ 3 ಕಡೆ ಕೂಡ ಇಲ್ಲಿ ಅಂಡರ್ಪಾಸ್ ನಮಗೆ ಇವತ್ತು ನಿರ್ಮಾಣ ಮಾಡಬೇಕಂತ ನಾವು ಇವತ್ತು ಕೇಳಿ ರೆಕಮೆಂಡ್ ಮಾಡಿದ್ದೇವೆ. ಅಲ್ಲಿ ನಮ್ಗೆ ಯಾವುದೇ ಕೂಡ ಇವತ್ತು ಮಾಹಿತಿ ಕೂಡ ಇವತ್ತು ಬರಲಿಲ್ಲ. ಬಹುಶಃ ನಾನು ಮತ್ತೊಮ್ಮೆ ಪ್ರಯತ್ನ ಪಟ್ಟು ಅದಕ್ಕೆ 50% ಕೇಂದ್ರ ಸರ್ಕಾರ ಕೊಡ್ತದೆ, 50% ಸ್ಥಳೀಯ ಸಂಸ್ಥೆಯಿಂದ ದುಡ್ಡು ಹಾಕಬೇಕು. ನಮಗೆ ಪರ್ಮಿಷನ್ ಸಿಕ್ಕಿದರೆ ಆ 50% ರಾಜ್ಯ ಸರ್ಕಾರದಿಂದ ಭರಿಸಲಿಕ್ಕೆ ನಾನೆಲ್ಲ ರೀತಿಯ ಕ್ರಮ ತಗೊಳ್ತೇನೆ ಅಂತ ಹೇಳಲಿಕ್ಕೆ ಕೂಡ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಈ ಕೆಲಸ ಆದರೆ ಮತ್ತು ತನ್ನಿಂತಾನೇ ಇಲ್ಲಿ ಎಲ್ಲ ಕೂಡ ಅಭಿವೃದ್ಧಿ ಬರುವಂಥ ವಿಚಾರ ಖಂಡಿತವಾಗಿಯೂ ಆಗ್ತದೆ. ಈ ಒಂದು ಪ್ರದೇಶ ಇತಿಹಾಸ ಪ್ರಸಿದ್ಧ ಬಹುಶಃ ನಮ್ಮ ವಿಷ್ಣುಮೂರ್ತಿ ಎಲ್ಲ ದೇವಸ್ಥಾನ ಅಲ್ಲಿ ಬಹುಶಃ ಅಲ್ಲಿ ಹೋಗಿ ನಿಂತಾಗ ಸುಂದರವಾದ ಒಂದು ನೋಡಲಿಕ್ಕೆ ಆ ಒಂದು ಪ್ರಕೃತಿಯ ಬಹುಶಃ ಅದೇ ದೊಡ್ಡ ಮಟ್ಟದ ಟೂರಿಸಮ್ ಇವತ್ತು ಪವಿತ್ರತೆ ಒಂದು ಯಾತ್ರಾ ಕೇಂದ್ರ ಪರಿವರ್ತನೆ ಮಾಡಿ ಎಲ್ಲ ಕೂಡ ಅವಕಾಶ ಇವತ್ತು ಇರುವಂಥ ವಿಚಾರದ ಕಾರಣ ಎಲ್ಲ ರೀತಿಯ ಒಂದು ಸೌಹಾರ್ದತೆ ಮತ್ತು ಒಂದು ಪ್ರೀತಿ ವಿಶ್ವಾಸದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಯಾವೆಲ್ಲ ಅವಕಾಶ ನಮಗೆ ಸಾಧ್ಯ ಇದೆಯಾ, ಅದು ಟೂರಿಸಮ್ ಡಿಪಾರ್ಟ್ಮೆಂಟ್ ಇರಲಿ, ಫಿಶರ್ಸ್ ಡಿಪಾರ್ಟ್ಮೆಂಟ್ ಇರಲಿ, ಪೋರ್ಟ್ ಡಿಪಾರ್ಟ್ಮೆಂಟ್ ಇರಲಿ, ಎಲ್ಲ ಅನುದಾನ ಪಡೆದುಕೊಂಡು ಬಹುಶಃ ಅದನ್ನು ನಾವು ಸಮರ್ಪಕವಾಗಿ ಅನುಷ್ಠಾನ ಮಾಡಲಿ ಒಂದು ಮಾದರಿ ಪ್ರದೇಶ ನಿರ್ಮಾಣ ಮಾಡಲಿಕ್ಕೆ ನಾನೆಲ್ಲ ಪ್ರಾಮಾಣಿಕವಾದ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ನಿಮ್ಮೆಲ್ಲ ಸಹಕಾರ ಇರಲಿ. ಮತ್ತು ನಿಮಗೆ ಇಲ್ಲಿ ಪ್ರಮುಖವಾದ ವಿಚಾರ ಏನಂತ ಹೇಳಿದರೆ, ನೀವು ಸಮುದ್ರದ ಬದಿ ಇದ್ದರೂ ಕೂಡ ಕುಡಿಯೋ ನೀರಿಗೆ ಯಾವಾಗಲೂ ನಿಮಗೆ ಸಮಸ್ಯೆ ಇರುವಂಥ ಒಂದು ವಿಚಾರ. ಆದ ಕಾರಣ ಬಹುಶಃ ನಾನು ಈಗಾಗಲೇ ಸೋಮೇಶ್ವರ ಗ್ರಾಮಕ್ಕೆ 38 ಕೋಟಿ ಮತ್ತು ಕೋಟೆಗಾರಿಗೆ 27 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಮುಂದಿನ ದಿನಗಳಲ್ಲಿ ಟೆಂಡರ್ ಹೋಗಿ ಬಹುಶಃ 6 ತಿಂಗಳೊಳಗಡೆ ಈ ಶಾಶ್ವತವಾದ ನೀರಿನ ಕೆಲಸ ಕೂಡ ಇಲ್ಲಿ ಪ್ರಾರಂಭ ಆಗ್ತದೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಇಷ್ಟು ಮಾಡಿದರೆ ಬಹುಶಃ ಮತ್ತೆ ಈ ಪ್ರದೇಶ ತನ್ನಿಂತಾನೇ ಜನ ಮಾಡಿಕೊಂಡು ಮೂಲಭೂತ ಸೌಕರ್ಯ ಒಂದು ಪ್ರದೇಶಕ್ಕೆ ನಾವು ಒದಗಿಸಿ ಬಿಟ್ಟರೆ ಮತ್ತು ಅಲ್ಲಿರುವ ಜನಸಾಮಾನ್ಯರದನ್ನು ಬೇರೆ ಬೇರೆ ಅದರ ಡೆವಲಪ್ಮೆಂಟ್ ಮುಖಾಂತರ ಆಟೋಮೆಟಿಕ್ ಆಗಿ ಮುಂದುವರಿಸಿಕೊಂಡು ಹೋಗುವಂಥ ಅವಕಾಶ ಇವತ್ತು ಖಂಡಿತವಾಗಿಯೂ ಆಗ್ತದೆ. ಎಲ್ಲ ಕೆಲಸಕ್ಕೆ ನಾನು ಮುಂದೆ ನಿಂತು ನಾನು ಮಾಡ್ತೇನೆ ಅಂತ ನಾನು ಹೇಳಿಕೊಳ್ತಾ, ಎಲ್ಲ ಜಾತಿ ಎಲ್ಲ ಧರ್ಮದ ಒಂದು ತಾಯಿಯ ಮಕ್ಕಳ ರೀತಿಯಲ್ಲಿ ಇವತ್ತು ವಿಶೇಷವಾದ ಅತ್ಯಂತ ಸೌಹಾರ್ದ ಪ್ರೀತಿಯ ವಾತಾವರಣ ನಿರ್ಮಾಣ ಜವಾಬ್ದಾರಿ ನಾವೆಲ್ಲ ಹಿರಿಯರು ಮತ್ತು ಯುವಕರು ಹಮ್ಮಿಕೊಳ್ಳುವಂಥ ಅವಕಾಶ ಮಾಡುವ ನಾನು ಹೇಳಿಕೊಳ್ತಾ, ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ನಮ್ಮ ಮೀನುಗಾರರ ಪರವಾಗಿ ಈ ಪ್ರದೇಶದ ಮೀನುಗಾರರ ಪರವಾಗಿ ನಮ್ಮ ಪ್ರಕಾಶ್ ಭಟ್ಟಂಬಾಡಿ ಮತ್ತು 8 ಜನರ ಆ ಬೋಟುಗಳ ಕಳೆದ ಸಲ ಬಹುಶಃ ಅಲ್ಲಿಗೆ ಅವ್ರಿಗೆ ಶೆಡ್ ಇಲ್ಲದೆ ಬೆಂಕಿಗೆ ಆಗುತ್ತೆ ಅಂತ ವಿಚಾರ ಇವತ್ತಾಯಿತು. ಯಾವ ಶೆಡ್ ಇವತ್ತಿಲ್ಲದೆ ಅಲ್ಲಿ ಮಳೆಗಾಲದಲ್ಲಿ ಬಿಸಿಲಿನಲ್ಲಿ ಬೋಟಿಗೆ ಮತ್ತು ಮೀನುಗಾರಿಕೆ ತೊಂದರೆ ಆಗ್ತದೆ. ಅಲ್ಲಿ ಶಾಶ್ವತ ಶೆಡ್ ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯಕ್ಕೆ ಕೂಡ ಆದಷ್ಟು ಬೇಗ ನಾವು ಪ್ರಾರಂಭ ಮಾಡುವಂಥ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ಈ ಒಂದು ಶಿಕ್ಷಣ ಸಂಸ್ಥೆಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಅನುದಾನ ಬೇಕಾದಲ್ಲಿ ನಾನು ಬಹುಶಃ ಬೇರೆ ಬೇರೆ ರೀತಿಯಿಂದ ಇದಕ್ಕೆ ಅನುದಾನ ಒದಗಿಸಿಕೊಳ್ಳಲು ಕೂಡ ನಾನು ತಯಾರಾಗಿ ನಿಂತು, ಅಥವಾ CSR ಫಂಡಿನ ಮುಖಾಂತರ ಯಾವುದಾದ್ರೂ ಒಂದು ದೊಡ್ಡ ಮಟ್ಟ ಕಂಪನಿ ಮುಖಾಂತರ ಇದಕ್ಕೆ ವಿಶೇಷವಾದ ಅಭಿವೃದ್ಧಿ ಅನುದಾನ ತಗೊಳ್ಳಿಕ್ಕೆ ನನ್ನೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಂತ ಹೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಅಭಿವೃದ್ಧಿಯ ಬಗ್ಗೆ ಅದರಲ್ಲಿ ಮಾತೇ ಇಲ್ಲ. ಅದರ ನರನಾಡಿಗಳೆಲ್ಲವೂ ಶಾಸಕರು ಸಭಾಪತಿಗಳಿಗೆ ಗೊತ್ತು. ಅದರ ಬಗ್ಗೆ ತಾನೇನು ಸಾಧ್ಯವಾದೆಲ್ಲವನ್ನು ಮಾಡ್ತೇನೆ ಎನ್ನುವಂತಹ ಮಾತನ್ನು ಕೊಟ್ಟಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಸಭಾ ಅಧ್ಯಕ್ಷತೆ ವಹಿಸಿದಂತಹ ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಎನ್.ಜಿ. ಮೋಹನ್ ಗಳಿಗೆ ಹೋಗಲಿಕ್ಕಿದೆ. ಆದ್ದರಿಂದ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಹೆಚ್ಚು ಮಾತಾಡದೆ, ನಾನು ಈಗ ತಾನೇ ಇಲ್ಲಿ ಹಲವರು ಬಂದು ಸೇರಿದ್ದಾರೆ. ಎಷ್ಟೋ ಮಂದಿ ಒಂದು ವಿಜ್ಞಾಪನೆಯನ್ನು ಸಲ್ಲಿಸಲಿಕ್ಕೆ ಬೇಕಾಗಿ ಬಂದವರಿದ್ದಾರೆ. ಹಲವಾರು ಸಮಸ್ಯೆಗಳು ಇಲ್ಲಿಯ ಜನಗಳನ್ನು ಬಾಧಿಸ್ತಾ ಇದೆ. ಖಾದರ್ ಅವರೇ, ಮುಖ್ಯವಾಗಿ ರೆವೆನ್ಯೂಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು. ನಾನು ಈಗ ತಾನೇ ಶ್ರೀಯುತ ಖಾದರ್ ಅವರ ಹತ್ರ ಮಾತಾಡಿದ್ದೇನೆ. ಮುಂದಿನ ತಿಂಗಳಲ್ಲಿ ಒಂದು ದಿನ ಶ್ರೀಯುತ ಖಾದರ್ ಅವರು ಎಲ್ಲ ನಮ್ಮ ಪುರಸಭೆಯ ಅಧಿಕಾರಿಗಳನ್ನು ಇಲ್ಲಿಗೆ ಕರೆಸಿ ಅವರ ಸಮಕ್ಷಮದಲ್ಲಿ ಇಲ್ಲಿರುವಂಥ ಏನೆಲ್ಲ ಸಮಸ್ಯೆಗಳು ಇದೆ ನಮ್ಮ ಜನಗಳಿಗೆ, ಅವುಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಆಶ್ವಾಸನೆಯನ್ನು ಶ್ರೀಯುತ ಖಾದರ್ ಅವರು ಈಗಾಗಲೇ ಕೊಟ್ಟಿದ್ದಾರೆ. ಇದರಿಂದಾಗಿ ಏನೆಲ್ಲ ಸಮಸ್ಯೆಗಳಿವೆ ಅದನ್ನೆಲ್ಲ ನೀವು ಪಟ್ಟಿ ಮಾಡಿ ನಮಗೆ ತಲುಪಿಸಿದರೆ ಅದನ್ನು ನೀವು ನನಗೂ ಕೊಡ್ಬೋದು, ಅಥವಾ ಶ್ರೀಯುತ ರೋಹಿತ್ ಹರ್ಷ ಅವರಿಗೆ ಕೊಟ್ಟರೆ ಆ ಸಮಸ್ಯೆಗಳಿಗೆ ಮುಂದಿನ ದಿನಗಳಲ್ಲಿ ಒಂದು ಶಾಶ್ವತ ಪರಿಹಾರವನ್ನು ನಮ್ಮ ನೆಚ್ಚಿನ ಶಾಸಕರು ಖಂಡಿತವಾಗಿಯೂ ಮಾಡಿಕೊಡ್ತಾರೆ. ಎಲ್ಲರ ಸಮಸ್ಯೆಗಳನ್ನು ನೀಗಿಸ್ತಾರೆ. ಯಾಕಂದರೆ ಹೆಚ್ಚಿನ ಡಾಕ್ಯುಮೆಂಟ್ಸ್ಗಳು ಇಲ್ಲಿ ಸರಿ ಇಲ್ಲ. ಎಷ್ಟೋ ಡಾಕ್ಯುಮೆಂಟ್ಸ್ಗಳಲ್ಲಿ ಈಗ ಒಂದು ಭೂಮಿ ಮಾರಾಟ ಮಾಡಬೇಕಾದ್ರೆ ಅವರ ಹೆಸರಲ್ಲಿ ಅದು ಬರ್ತಾ ಇಲ್ಲ, ಅದಕ್ಕೆ ಬೇಕಾದಂಥ RTC ಸಿಗ್ತಾ ಇಲ್ಲ. ಇಂಥ ಹಲವು ಸಮಸ್ಯೆಗಳಿವೆ. ಅದನ್ನೆಲ್ಲ ನಿಭಾಯಿಸಲಿಕ್ಕೆ ಖಾದರ್ ಅವರು ಖಂಡಿತವಾಗಿ ನಮಗೆ ಸಹಾಯ ಮಾಡ್ತಾರೆ ಅಂತೇಳಿ ನಾನು ಭಾವಿಸ್ತೇನೆ. ನಮ್ಮ ಖಾದರ್ ಅವರ ಪರಿಚಯ ನನಗೆ ಬಹಳ ಹಿಂದಿನಿಂದ ಇದೆ. ಅವರ ತಂದೆಯವರಾದ ಶ್ರೀ UT ಫರೀದ್ರವರ ಕಾಲದಿಂದ ನಾನು ಅವರನ್ನು ಬಲ್ಲೆ. UT ಫರೀದ್ರವರು ಮಂಗಳೂರಿನಲ್ಲಿ ನಮ್ಮ ಹಲವಾರು ಚಟುವಟಿಕೆಗಳಲ್ಲಿ ನಮ್ಮೊಡನೆ ಸೇರಿಕೊಂಡು ನಮಗೆ ಸಹಾಯ ಹಸ್ತವನ್ನು ಚಾಚುತ್ತಿದ್ದವರು. ಇವತ್ತು ಖಾದರ್ ಅವರು ಕೂಡ ಅಪ್ರತಿಮ ಸೇವೆಯನ್ನು ಸಲ್ಲಿಸಿ ಎಲ್ಲರ ಜನಾನುರಾಗಿಯಾಗಿ ಮೆರೀತಾ ಇದ್ದಾರೆ. ಎಷ್ಟೋ ಎಲ್ಲಿ ಏನೇ ತೊಂದರೆ ಆಗಲಿ ಖಾದರ್ ಅವರು ಎಷ್ಟೇ ಅದು ಹೊತ್ತಾಗಲಿ, ಮಧ್ಯರಾತ್ರಿ ಆದರೂ ಕೂಡ ಅವರ ಸಮಸ್ಯೆಗಳಿಗೆ ಅವರು ಸಹಾಯ ಹಸ್ತವನ್ನು ಚಾಚ್ತಾರೆ. ನೀವೆಲ್ಲ ಪತ್ರಿಕೆಗಳಿಗೆ ಓದಿದ್ದು ನಿಮಗೆ ನೆನಪಿರ್ಬೋದು. ಎಲ್ಲಿ ಅವರು ಹೋಗ್ತಾ ಇರುವಾಗ ದಾರಿಯಲ್ಲಿ ಆಕ್ಸಿಡೆಂಟ್ ಆದರೆ ಅಲ್ಲೇ ಕಾರು ನಿಲ್ಲಿಸಿ ಅವಘಡಕ್ಕೀಡಾದ ವ್ಯಕ್ತಿಯನ್ನು ತನ್ನ ಕಾರಿನಲ್ಲೇ ಆಸ್ಪತ್ರೆಗೆ ಕೊಂಡು ಹೋಗಿ ಅವರ ಜೀವ ಉಳಿಸುವಂಥ ಒಂದು ಪುಣ್ಯದ ಕೆಲಸವನ್ನು ಕೂಡ ಖಾದರ್ ಅವರು ಮಾಡಿದ್ದಾರೆ. ಇಂಥ ಹಲವು ಜನಾನುರಾಗಿ ಕೆಲಸಗಳ ಮೂಲಕ ಎಲ್ಲರ ಮನವನ್ನು ಗೆದ್ದ ಒಬ್ಬ ಅಪ್ರತಿಮ ರಾಜಕಾರಣಿ ಇದ್ದರೆ ಅದು ಶ್ರೀಯುತ ಖಾದರ್ ಅವರು. ಇದುವೇ ಕಾರಣವಾಗಿ ಇವತ್ತು 2007ರಿಂದ ಹಿಡಿದು, ಯಾಕೆಂದರೆ ಅವರ ತಂದೆಯವರ ಅಕಾಲ ನಿಧನರಾದಾಗ ನಡೆದಂಥ ಉಪಚುನಾವಣೆಯಲ್ಲಿ 2007ನೇ ಇಸವಿಯಲ್ಲಿ ಖಾದರ್ ಅವರು ಪ್ರಥಮ ಬಾರಿಗೆ ಶಾಸಕರಾಗಿ ಚುನಾಯಿತರಾಗಿ ಮುಂದಕ್ಕೆ 2008, 2013, 2018 ಮತ್ತು 2023ರಲ್ಲಿ ಶಾಸಕರಾಗಿ ಸೋಲಿಲ್ಲದ ಸರದಾರ ಎನ್ನುವಂಥ ಒಂದು ಖ್ಯಾತಿಗೆ ಅವರು ಪಾತ್ರರಾಗಿದ್ದರೆ ಅದು ಅವರು ಸಲ್ಲಿಸಿದಂಥ ಸೇವೆ ಅದಕ್ಕೆ ಕಾರಣ ಅಂತೇಳಿ ನಾನು ನಂಬಿದವನಾಗಿದ್ದೇನೆ. ಅವರ ಈ ಸೇವೆ ನಮಗೆ ಸದಾ ಸಿಗ್ತಾ ಇರಲಿ. ಅದಕ್ಕೆ ಒಂದು ಒಳ್ಳೆಯ ದೃಷ್ಟಾಂತವೇ ನಮ್ಮ ಈ ಸಭಾಂಗಣ. ಈ ಸಭಾಂಗಣವನ್ನು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದುರಸ್ತಿಗೊಳಿಸಿದಂಥವರು ಶ್ರೀಯುತ ಖಾದರ್ ಅವರು. ಇದು ನಾವು ಕೇಳಿಕೊಟ್ಟದಲ್ಲ. ಯಾರಾದರೂ ಇತರ MLA ಹಿಡಿದು ನಾವು ಕೇಳಿದರೆ ಆಯಿತು ಮಾಡು ಅಂತ ಹೇಳ್ತಾರೆ, ಮತ್ತು ನಾವು ಅವರ ಬೆನ್ನು ಹಿಡಿದು ಹೋಗ್ಬೇಕು ನಾವು. ಈಗ ಅವರು ಹಾಗೆ ಮಾಡಲಿಲ್ಲ. ಹೇಗೆ ಆಶ್ವಾಸನೆ ಕೊಟ್ಟ 3 ತಿಂಗಳೊಳಗೆ ಆ ಆಶ್ವಾಸನೆಯನ್ನು ಈಡೇರಿಸಿಕೊಟ್ಟಂಥ ಮಹಾನುಭಾವ ಶ್ರೀಯುತ ಖಾದರ್ ಅವರು. ಹಾಗೆಯೇ ಕೋಟೆ ಬಳಿಯಲ್ಲಿ ಇರುವಂಥ ಬೊಬ್ಬರಿಯನ ಗುಡಿ ಅದನ್ನು ಕೂಡ ಸಂಪೂರ್ಣ ದುರಸ್ತಿ ಮಾಡಿದವರು ಶ್ರೀಯುತ ಖಾದರ್ ಅವರು. ಜಾತಿ ಮತ ಭೇದವಿಲ್ಲದೆ ಅಗತ್ಯವಿದ್ದಲ್ಲಿ ತನ್ನ ಸೇವೆಯನ್ನು ಒದಗಿಸುವ ಮೂಲಕ ಸಹಾಯ ಹಸ್ತವನ್ನು ಚಾಚುವ ಮೂಲಕ ಎಲ್ಲರ ಮನವನ್ನು ಗೆದ್ದಂಥ ನಮ್ಮ ಶಾಸಕರು ನಮ್ಮ ಒಂದು ದೊಡ್ಡ ಅಭಿಮಾನ ಅಂತೇಳಿ ನಾನು ಭಾವಿಸ್ತಾ, ಅವರಿಗೆ ಮುಂದಕ್ಕೂ ಆಯುರಾರಿಗೆ ಸಂಪದ ಅಭಿವೃದ್ಧಿಗಳು ದೊರಕಲಿ, ಅವರ ಮೂಲಕ ಈ ಸಮಾಜ ಇನ್ನೂ ಹೆಚ್ಚು ಬೆಳೆಯಲಿ ಅಂತೇಳಿ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಉಚ್ಚಿಲಭೋವಿ ವಿದ್ಯಾಸಂಸ್ಥೆ ಮತ್ತು ಶತಮಾನೋತ್ಸವ ಸಮಿತಿ ಇವರ ನಮ್ಮೆಲ್ಲರ ಜಂಟಿ ಆಶಯದಲ್ಲಿ ನಮ್ಮ ನೆಚ್ಚಿನ ಶಾಸಕರು, ಅದೇ ರೀತಿ ವಿಧಾನಸಭೆಯ ಅಧ್ಯಕ್ಷರು ಆದಂಥ UT
UT ಖಾದರ್ ಇವರಿಗೆ, ಇಲ್ಲಿ ಸೇರಿದಂಥ ಸಮಸ್ತ ನಾಗರಿಕ ಪರವಾಗಿ, ವಿದ್ಯಾಸಂಸ್ಥೆಯ ಪರವಾಗಿ, ಹಾಗೆ ಅದೇ ರೀತಿ ಶತಮಾನೋತ್ಸವ ಸಮಿತಿಯ ಪರವಾಗಿ, ಇಲ್ಲಿ ನೆರೆದಂಥ ಸಮಸ್ತರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ಈ ಶತಮಾನೋತ್ಸವ ಅಧ್ಯಕ್ಷರು NG ಮೋಹನ್, ಅದೇ ರೀತಿ ಮೂರೂರ ಬೋವಿ ಮೋಯ ಮಹಾಸಭೆಯ ಇದರ ಅಧ್ಯಕ್ಷರಾದಂಥ ಹರೀಶ್ T ಉಚ್ಚಿಲ್, ಅದೇ ರೀತಿ ಶಾಲಾ ಸಂಚಾಲಕರಾದಂಥ ರೋಹಿತಾಶ್ವ ಇವರು, ಶಾಲಾ ಶತಮಾನೋತ್ಸವ ಇದರ ಗೌರವಾಧ್ಯಕ್ಷರಾದಂಥ ರೇವತಿ ಟೀಚರ್, ಅದೇ ರೀತಿ ಮಹಿಳಾ ವಿಭಾಗದ ಅಧ್ಯಕ್ಷರಾದಂಥ ಪಾವನಾ ಟೀಚರ್, ಶಾಲಾ ಮುಖ್ಯೋಪಾಧ್ಯಾಯಿನಿ ಮೇಘಲತಾ, ಅದೇ ರೀತಿ ಪೂರ್ಣಿಮಾ, ಎಲ್ಲರಿಗೂ ಕೂಡ ಸಭೆಯಲ್ಲಿರುವಂಥ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದೆ. ಇದೇ ವೇದಿಕೆಯನ್ನು ಚಂದ ಕಾಣಿಸಿಕೊಟ್ಟಂತಹ ಸಭೆಯಲ್ಲಿ ಆಸೀನರಾದಂಥ ಎಲ್ಲ ಊರಿನ ನಾಗರಿಕರು, ವಿದ್ಯಾಸಂಸ್ಥೆಯ ಆಡಳಿತದ ಎಲ್ಲ ಪದಾಧಿಕಾರಿಗಳು, ಊರಿನ ನಾಗರಿಕರು, ಎಲ್ಲ ವಿದ್ಯಾಭಿಮಾನಿಗಳಿಗೂ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಹಕಾರ ನೀಡಿದಂತಹ ನಮ್ಮ ಊರಿನ ಎಲ್ಲ ಆತ್ಮೀಯ ಸಜ್ಜನ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ, ತಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಎಂದು ಹಾರೈಸ್ತಾ ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ, ವಂದನೆಗಳು.